ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ ಸ್ಪಂದನ ವಾಹಿನಿಯಲ್ಲಿ ಬರ್ತಾ ಇರುವಂಥದ್ದು. ಸೊ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮೂರಿನಲ್ಲೇ ಹುಟ್ಟಿ ಬೆಳೆದ, ನಮ್ಮೂರಿನಲ್ಲೇ ವಿದ್ಯಾಭ್ಯಾಸ ಮಾಡಿ ಇಲ್ಲೇ ಒಂದು ಸಾಹಿತಿ ಎನ್ನುವಂಥ ಪಟ್ಟವನ್ನು ಕಟ್ಟಿಕೊಂಡಿರುವಂತಹ ಸೌಮ್ಯ ಪುತ್ರನವರಿದ್ದಾರೆ. ಇವರನ್ನು ನಾವು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ಸೌಮ್ಯ ಪುತ್ರನವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಓಕೆ, ಇವತ್ತು ನಮ್ಮ ಜೊತೆ ಸೌಮ್ಯ ಪುತ್ರನಿದ್ದಾರೆ. ಇವರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವರ ವಿದ್ಯಾಭ್ಯಾಸ, ಅವರಿಗೆ ಯಾವ ರೀತಿಯಲ್ಲಿ ಸಾಹಿತ್ಯಕ್ಕೆ ಅವರ ಒಲವು ಬಂದಿತ್ತು ಎನ್ನುವಂಥ ಬಗ್ಗೆ ಇವರ ಹತ್ರ ತಿಳ್ಕೊಳ್ಳೋಣ. ಸೌಮ್ಯ ಅವರೇ, ನಾವು ಕೇಳ್ಪಟ್ವಿ ಏನಂತ ಹೇಳಿದರೆ ನೀವು ಪತ್ತೇದಾರಿ ಸಾಹಿತಿ ಅಂತ ಕೇಳ್ಪಟ್ವಿ. ಸೊ ಯಾಕೆ ನೀವು ಪತ್ತೇದಾರಿ ಕಾದಂಬರಿಯನ್ನೇ ಬರೀಲಿಕ್ಕೆ ಅಥವಾ ಏನು ಕಥೆಗಳನ್ನು ಬರೀಲಿಕ್ಕೆ ಶುರು ಹಚ್ಚಿಕೊಂಡ್ರಿ? ಅದು ಬಿಟ್ಟರೆ ಬೇರೆ ಎಲ್ಲ ಇದೆ, ಮೀನ್ಸ್ ಕೌಟುಂಬಿಕ ಇರ್ಬೋದು, ನೀವು ಪತ್ತೇದಾರಿಯನ್ನೇ ಯಾಕೆ ಚೂಸ್ ಮಾಡಿದ್ರಿ? ಓಕೆ, ಬರವಣಿಗೆ ನನಗೆ ಶಾಲಾ ದಿನಗಳಲ್ಲೂ ಅದರಲ್ಲಿ ತುಂಬ ಆಸಕ್ತಿ ಇತ್ತು. ಆದರೆ ಯಾವಾಗಾದರೂ ಒಂದು ಪುಸ್ತಕ ಕೈಗೆ ಬರ್ತಿದ್ರೆ, ಬೇರೆ ಬೇರೆ ಮ್ಯಾಗಝಿನ್ಸ್ ಓದ್ತಿದ್ದೆ ನಾನು, ಲೈಬ್ರರೀಸಲ್ಲಿ ಕಾದಂಬರಿಗಳನ್ನು ಓದ್ತಾ ಇದ್ದೆ. ಹಾಗೆ ಬೆಳೀತಾ ಬೆಳೀತಾ ಸಿನಿಮಾಗಳು ಎಲ್ಲ ಎಲ್ಲಿ ನೋಡಿದ್ರು ಒಂದು ಕತೆ ಅಂತ ಬಂದಾಗ, ಅದರಲ್ಲೂ ನೀಳಗತೆ ಅಥವಾ ಕಾದಂಬರಿ ಅಂತ ಬಂದಾಗ ಅಥವಾ ಸಿನಿಮಾ ಅಂತ ಬಂದಾಗ ಗಣನೀಯವಾಗಿ ಇರುವಂಥದ್ದು ಕೌಟುಂಬಿಕ. ಹೌದು, ಒಂದು ಲವ್ ಸ್ಟೋರಿ, ಇಲ್ಲಾದರೆ ಫ್ಯಾಮಿಲಿಯಲ್ಲಿ ಅತ್ತೆ ಸೊಸೆ ಏನೋ ಅಂಥದ್ದು, ಇಲ್ಲಾದರೆ ಏನೋ ಒಂದು ಪ್ರೇಮ ಕಥೆಯಲ್ಲಿ ಒಂದು ಲಾಸ್ಟಿಗೆ ಒಂದು ಸುಖ ಅಂತ್ಯ ಕಾಣುವಂಥದ್ದು, ಇಂಥದ್ದೇ. ಅದರಲ್ಲೇನು ವಿಶೇಷ ಅಂತ ನನಗೆ ಅನ್ನಿಸ್ತಿರ್ಲಿಲ್ಲ. ಒಂದು ಕಾದಂಬರಿ ಅಂದರೆ 1-1.5 ಗಂಟೆ 2 ಗಂಟೆ ಓದಿದ ಮೇಲೆ ಅಲ್ಟಿಮೇಟ್ಲಿ ಒಂದೇ ಅಂತ, ಏನು 10 11 ಅಂತ ಅನ್ನಿಸ್ತಾ ಇತ್ತು. ಹಾಗಿರುವಾಗ ನನಗೆ ಮೊದಲಿಂದಲೂ ಒಂಥರ ಪತ್ತೇದಾರಿ, ಈ ಕ್ರೈಮ್ ಡಿಟೆಕ್ಟಿವ್ ಸ್ಟೋರೀಸ್ಗಳೆಲ್ಲ ಅಂದರೆ ತುಂಬ ಆಸಕ್ತಿ. ಕೊನೆಯಲ್ಲಿ ಏನಾಗ್ತದೆ, ಯಾರು ಇರ್ಬೋದು ಕೊಲೆಗಾರ, ಅಥವಾ ಇಂಥ ಒಂದು ಕೃತ್ಯವನ್ನು ಮಾಡಿದವನು ಯಾರಿರ್ಬೋದು, ಯಾಕಿರ್ಬೋದು, ಅವನು ಹೇಗೆ ಬೆಳಕಿಗೆ ಬರ್ತಾನೆ ಅನ್ನುವಂಥ ಒಂದು ಕೆಲಸವನ್ನು ನನ್ನ ಮನಸ್ಸಿಗೆ ನಾನು ಕೊಡ್ತಾ ಇದ್ದೆ ಅಂತ ಒಂದು ಪುಸ್ತಕ ಕೈಗೆ ಸಿಕ್ಕಿದ್ರೆ ಓದುವಾಗ. ಸೊ ನನಗೂ ಅನ್ನಿಸ್ತಿತ್ತು, ಯಾಕೆ ಇಂಥದ್ರಲ್ಲೇ ಬರಿಬಾರ್ದು, ಜನರಿಗೆ ಯಾಕೊಂದು ಹೊಸ್ತು ಕೊಡಬಾರ್ದು, ಓದುಗನಿಗೂ ಸ್ವಲ್ಪ ಕೆಲಸ ಕೊಟ್ಟರೆ ಆಸಕ್ತಿ ಇರ್ತದೆ ಕೊನೆವರೆಗೂ, ಏನಾಗ್ತದೆ ಮುಂದೆ ಓದುವ ಅಂತ. ಸಾಧಾರಣವಾಗಿ ಕೌಟುಂಬಿಕ ಕಥೆಗಳಲ್ಲಿ ಅಂಥದ್ದೇನು ಇರುವುದಿಲ್ಲ, ಒಂದೇ ರೀತಿ ಓದಿಸ್ಕೊಂಡು ಹೋಗುವಂಥದ್ದು. ಹಾಗಾಗಿ ಒಂದು 10 ಬೇಡ, ಹೊಸ ಒಂದು ಪ್ರಯತ್ನ, ಒಂದು ಸ್ವಂತಿಕೆ ಇರಲಿ ಅಂಥೇಳಿ ಒಂದು ಪತ್ತೇದಾರಿ ಸಾಹಿತ್ಯದ ಕಡೆಗೆ ನನಗೆ ಆಸಕ್ತಿ ಬಂತು. ಓಕೆ, ನೀವು ಹೇಳ್ತಾ ಇದ್ರಿ ಪತ್ತೇದಾರಿ. ಯಾವಾಗಿಂದ ನೀವು ಈ ಪತ್ತೇದಾರಿ ಕಥೆಗಳನ್ನಾಗಿರ್ಬೋದು ಅಥವಾ ಈ ಕಾದಂಬರಿ ಏನು ಹೇಳಿದ್ರಿ, ಅದನ್ನು ಯಾವಾಗದಿಂದ ಬರೀಲಿಕ್ಕೆ ಶುರು ಮಾಡಿಕೊಂಡ್ರಿ? ಮನಸ್ಸಲ್ಲಿ ಕತೆಗಳನ್ನು ಹೆಣ್ದು ಇಟ್ಟಿದ್ದೆ, ಆದರೆ ಕುತ್ಕೊಂಡು ಬರೆಯುವಷ್ಟು ಪುರ್ಸೋತು ಇರಲಿಲ್ಲ. ಯಾಕಂತ ಹೇಳಿದ್ರೆ ಸ್ಕೂಲ್ ಡೇಸ್ ಆದಮೇಲೆ ಕಾಲೇಜ್, ಆಮೇಲೆ ನಮ್ದೊಂದು ಫ್ಯೂಚರ್ ಓರಿಯೆಂಟೇಷನ್ ಅಂತ ಇರ್ತದೆ, ಮುಂದೆ ಒಂದು ಏನಾದರೂ ಒಂದು ನಮ್ಮ ಹೊಟ್ಟೆಪಾಡನ್ನಂಥದ್ದು ಹುಡುಕಿಕೊಳ್ಬೇಕಲ್ವಾ. ಹಾಗಾಗಿ ಅದರ ಮಧ್ಯದಲ್ಲಿ ಕತೆ ಕಾದಂಬರಿ ಆಚೆ ಅಷ್ಟೊಂದು ಆಸಕ್ತಿ ತೋರಿಸ್ಲಿಕ್ಕೆ ಸಮಯ ಒದಗಿ ಬಂದಿರಲಿಲ್ಲ. ಆದರೆ ಮದುವೆ ಎಲ್ಲ ಆದ ಮೇಲೆ ಒಂದು ಸಾಂಸಾರಿಕ ಬದುಕು ಸ್ವಲ್ಪ ಸಮಯ ಹೊಂದಿಸಿ ನಾನು ಈ ಬರವಣಿಗೆ ಕಡೆಗೆ ಸ್ವಲ್ಪ ಆಸಕ್ತಿ ತೋರಿಸಿದೆ. ಹಾಗಾಗಿ ಮೊದಲನೇ ಕಾದಂಬರಿಯನ್ನು ನಾನೇ ಬರೆದಿರುವಂಥದ್ದು. 2ನೇ ಕಾದಂಬರಿ ಹೊರಗೆ ತರುವಾಗ ಸ್ವಲ್ಪ ಶಾರೀರಿಕವಾಗಿ ಸ್ವಲ್ಪ ಅನಾನುಕೂಲತೆಯಾಗಿ ಬೇರೊಬ್ಬರ ಸಹಾಯದಿಂದ ಬೇರೆ ಪುಸ್ತಕಗಳು ಹೊರಗೆ ಬಂತು. ಮೊದಲನೆಯ ಹಿರಿಮನೆ ಎಸ್ಟೇಟ್ ಅನ್ನುವಂಥದ್ದು ಕೃತಿ, ಅದರಲ್ಲಿ 2 ಅವಳಿ ಕಾದಂಬರಿಗಳಿದ್ವು, ಹಿರಿಮನೆ ಎಸ್ಟೇಟ್ ಮತ್ತೆ ಮಳೆ ನಿಂತು ಹೋದ ಮೇಲೆ ಅಂತ. ಆ ಒಂದು ಪುಸ್ತಕವನ್ನು ನಾನೇ ಹೊರಗೆ ತಂದೆ. ಓಕೆ, ಫೈನ್. ನಿಮಗೆ ಈಗ ಕಾದಂಬರಿ ಅಂತ ಹೇಳಿದ್ರೆ, ಮೊದಲನೇ ಕಾದಂಬರಿ ನೀವು ಮಾತಾಡ್ತಾ ಇದ್ದುವಾಗ ಮೊದಲನೇ ಕಾದಂಬರಿ ನಿಮ್ಮಿಂದ ಬಂತು. ಸೊ ನಾನು ಕೇಳ್ಪಟ್ಟೆ ಏನು ಅಂತ ಹೇಳಿದ್ರೆ, 2ನೇ ಕಾದಂಬರಿ ಬರೆಯುವ ಹೊತ್ತಲ್ಲಿ ನಿಮಗೆ ಶಾರೀರಿಕ ತೊಂದರೆ ಬಂತು, ನೀವೇ ಹೇಳಿದ್ರಿ. ಸೊ ಯಾವ ರೀತಿಯ ತೊಂದರೆ ನೀವು ಅನುಭವಿಸಿದ್ರಿ? ಆ ಟೈಮಲ್ಲಿ ಜನರು ನಿಮ್ಮನ್ನು ಯಾವ ರೀತಿ ಸಪೋರ್ಟ್ ಮಾಡಿದ್ರು ಎನ್ನುವಂಥದ್ದು? ನನಗೆ ಸ್ಕೂಲ್ ಡೇಸಲ್ಲೆಲ್ಲ ಎಲ್ಲವೂ ನಾರ್ಮಲ್ ಆಗಿಯೇ ಇತ್ತು. ಬರವಣಿಗೆ ಅನ್ನುವಂಥದ್ದು ನಾನು ಹೇಳಿದೆ ಅಲ್ವ, ಮೊದಲಿಂದಲೂ ನನಗೆ ಅದರಲ್ಲೇ ಆಸಕ್ತಿ, ಓದೋದು ಬರೆಯೋದು ಅದೇ ನಂದು ಪ್ರಯಾರಿಟಿ. ಆದರೆ ನಾನು ಮಿಡ್ಲಲ್ಲಿ ಆಫೀಸಿಗೆ ಕೆಲಸ ಮಾಡ್ತಾ ಇದ್ದೆ ಮಣಿಪಾಲ್ ಇನ್ಫಾರ್ಮ್ಯಾಟಿಕ್ಸ್ ಅನ್ನೋ ಒಂದು ಕಂಪನಿಯಲ್ಲಿ ಅಮೆರಿಕನ್ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದೆ.
ಅವಾಗೆಲ್ಲವೂ ಸರಿಯಾಗಿ ನಡೀತಾ ಇತ್ತು. ಆದರೆ ಮತ್ತೆ ನಿಧಾನವಾಗಿ ಒಂಥರ ಕಣ್ಣಿನಲ್ಲಿ ಒಂದು ಸಮಸ್ಯೆ ಕಾಣಿಸ್ಕೊಳ್ಳಿಕ್ಕೆ ಶುರುವಾಯಿತು. ಅಂದರೆ ಕಣ್ಣಲ್ಲೇ ಈ ಬೆಳಕು ಬರುವಂಥದ್ದು. ಕಣ್ಣಿನ ಒಳಗೆ ಒಂದು ನಮ್ಮ ಕಣ್ಣಿಗೆ ಯಾರಾದರೂ ಒಂದು ಬ್ಯಾಟ್ರಿದು ಲೈಟ್ ಹಾಕಿದರೆ, ಫೋಕಸ್ ಲೈಟ್ ಹಾಕಿದರೆ ಯಾವ ಥರ ನಮಗೆ ತಡೆ ಆಗ್ತದೆ, ಆ ರೀತಿಯಲ್ಲಿ ಒಂದು ಬೆಳಕು ಕಣ್ಣಿನ ಒಳಗೆ ಬಂದು ಮಾಯ ಆಗುವಂಥ ರೀತಿಯಲ್ಲಿ ನಿಧಾನವಾಗಿ ಶುರುವಾಯಿತು ಆ ಸಮಸ್ಯೆ. ಆವಾಗ ನನಗೆ ಅದು ಸಮಸ್ಯೆ ಅಂತ ಅಷ್ಟು ಗೊತ್ತಾಗ್ಲಿಲ್ಲ. ಬೇರೆ ಬೇರೆ ಆಪ್ಟಮಾಲಜಿಸ್ಟ್ ಹತ್ರ, ಆಪ್ಟಿಷಿಯನ್ಸ್ ಹತ್ರ ಹೋಗಿ ಬೇರೆ ಬೇರೆ ಕನ್ನಡಕವನ್ನು ಪ್ರಯೋಗ ಮಾಡಿಯೂ ನೋಡಿದೆ. ಅದರಲ್ಲಿ ಏನಷ್ಟು ಸಹಾಯವೂ ಸಿಗ್ಲಿಲ್ಲ. ಆದ್ರೆ ಹಾಗಂತ ಕೈ ಚೆಲ್ಲಿ ಕುತ್ಕೊಳ್ಳಿಕ್ ಆಗುದಿಲ್ಲ ಅಲ್ವಾ. ನನ್ನ ಪ್ರಯತ್ನ ನಾನು ಮಾಡ್ತಲೇ ಇದ್ದೆ. ಆದರೆ ಬರವಣಿಗೆ ಅಂತ ಹೇಳುವಂಥದ್ದು ಕಷ್ಟ ಆಗಲಿಕ್ಕೆ ಶುರುವಾಯಿತು. ನನ್ನ ಮೊದಲನೇ ಕಾದಂಬರಿಯಲ್ಲಿ ಸಹ ಬರೀಲಿಕ್ಕೆ ನಾನು ಬರೀತಿದ್ದೆ, ಹಿಂದಕ್ಕೆ ಓದಲಿಕ್ಕೆ ನನಗೆ ಭಾರಿ ಸಮಸ್ಯೆ ಆಗ್ತಿತ್ತು. ಬೇರೆಯವರ ಸಹಾಯ, ತಿದ್ದುಪಡಿ. ಒಂದು ಕಾದಂಬರಿ ಅಂತ ಹೇಳಿದ್ರೆ ಈಗ ಸಾಧಾರಣ ಜನರಿಗೆ ಏನ್ ಅನಿಸ್ತದೆ, ಏನೋ ಒಂದು ಪುಸ್ತಕ ಬರಿತಾಳೆ, ಏನೋ ಒಂದು ಬರಿತಾಳೆ ಅಂತ. ಅದರ ಬೆಲೆ, ಅದರ ಕಷ್ಟ, ಅದಕ್ಕೆ ತಗಲುವ ಸಮಯ, ಶ್ರಮ ಯಾವುದು ಜನರಿಗೆ ಅಷ್ಟರ ಮಟ್ಟಿಗೆ ಗೊತ್ತಾಗುದಿಲ್ಲ. ಒಂದು ಕತೆ ಅಂತ ಹೇಳಿದ್ರೆ ಬರೆಯುವಂಥದ್ದು, ಬರೆದ ಮೇಲೆ ಅದನ್ನು ಓದಿ ನೋಡುವಾಗ ಅದರಲ್ಲಿ ತಿದ್ದುಪಡಿ, ಒಂದು ಕಥೆಯ ಅಂತ್ಯಕ್ಕೆ ಬರುವಾಗ ಎಲ್ಲೋ ಏನೋ ಅಷ್ಟು ತಾಳೆ ಆಗ್ತಾ ಇಲ್ಲ, ಈ ಸೀನ್ ಅಂತ ಇದು ಕೊನೆಯಲ್ಲಿರ್ಬೇಕಾಗಿತ್ತು, ಇದು ಮೊದಲು ಬರ್ಬೇಕಾಗಿತ್ತು, ಇಂಥದ್ದೆಲ್ಲ ತುಂಬಾ ತಿದ್ದುಪಡಿಗಳು ಮಾಡ್ಲಿಕ್ಕೆ ಇರ್ತದೆ. ಆವಾಗ ಅದರಲ್ಲಿ ಅಷ್ಟೇ ಸಮಯ, ಅಷ್ಟೇ ಒಂದು ಏಕಾಗ್ರತೆ, ಅಷ್ಟೇ ಒಂದು ಪರಿಶ್ರಮವೂ ಬೇಕು. ಸೊ ಹಾಗಾಗಿ ಅದೆಲ್ಲ ಮಾಡುವಾಗ ನನಗೆ ಸಮಸ್ಯೆ ಆಯಿತು. ಆದರೆ ಏನೋ ಕುಟುಂಬದವರ ಸಹಾಯ, ಏನೋ ಎಲ್ಲರ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಎಲ್ಲ ಮಾಡಿ, ಕೆಲವರೆಲ್ಲ ಓದಿ ಹೇಳಿ, ಏನೋ ಆ ಪುಸ್ತಕ ಒಂದು ಒಳ್ಳೆ ರೀತಿಯಿಂದ ಹೊರಗೆ ಬಂತು ಕೊನೆಗೆ. ಆದರೆ ಎರಡನೇ ಪುಸ್ತಕದ ವಿಷಯಕ್ಕೆ ಬಂದಾಗ ಕಣ್ಣಿನ ಸಮಸ್ಯೆ ಸ್ವಲ್ಪ ಜಾಸ್ತಿ ಹದಗೆಟ್ಟಿತ್ತು. ಅವಾಗ ನಾನು ಬರೆಯುವ ಸ್ಥಿತಿಯಲ್ಲೂ ಇರಲಿಲ್ಲ, ಹಿಂದಕ್ಕೆ ಓದುದಂತೂ ಅಸಾಧ್ಯ ಆಗಿತ್ತು. ಅಂತಹ ಸಮಯದಲ್ಲಿ ನನಗೆ ನನ್ನ ತುಂಬ ಮುದ್ದಿನ ಒಂದು ಆಂಟಿ, ಅವರು ಸೀನಿಯರ್ ಸಿಟಿಸನ್, ಹಿರಿಯ ನಾಗರಿಕರವರು, ಆದರೂ ನಾನು ಇವತ್ತಿಗೊಂದು ಒಳ್ಳೆ ಗೆಳತಿ ಅಂತಲೇ ಅವರನ್ನು ಇದು ಮಾಡ್ತೇನೆ. ಅವರು ನನ್ನ ಫ್ರೆಂಡ್ ಪ್ರೇಮಾಂಟಿ ಅಂತ. ಅವರು ಹೇಳಿದರು, ನೀನು ಬರೆಯುವಲ್ಲಿ ಆಸಕ್ತಿ ಉಂಟು ನಿನಗೆ, ನೀನು ನನಗೆ ಈ ರೀತಿಯಾಗಿ, ಈಗ ಟೆಕ್ನಾಲಜಿ ತುಂಬ ಸಪೋರ್ಟಿವ್ ಉಂಟು, ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಆ್ಯಪ್ಗಳಲ್ಲಿದ್ದಾವೆ, ಸೊ ಅದರಲ್ಲಿ ನೀನು ನನಗೆ ರೆಕಾರ್ಡ್ ಮಾಡಿ, ಏನು ಹೇಳಬೇಕು ಅದನ್ನು ರೆಕಾರ್ಡ್ ಮಾಡಿ ನೀನು ನನಗೆ ಕಳಿಸು, ನಾನು ಅದನ್ನು ಪೇಪರ್ ಮೇಲೆ ಬರೆಯುವಂಥದ್ದು ನಾನು ಮಾಡ್ತೇನೆ ಅಂತ. ಹೀಗೆ ನಮ್ಮದಿಬ್ಬರದೊಂದು ಟೀಮ್ ವರ್ಕ್ ಅಂತ ಹೇಳ್ಬೋದು. ಅದು ನಡೀತಾ 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 ಈಗ ಸುಮಾರು 7-8 ಕಾದಂಬರಿಗಳೇ ಹೊರಗೆ ಬಂದಿದೆ ನಮ್ಮ ಇಬ್ಬರ ಟೀಮ್ ವರ್ಕಿಂದ. ಹಾಗಾಗಿ ತಂದೆ ತಾಯಿಗಳ ಒಂದು ಆಶೀರ್ವಾದ, ಒಂದು ಸಹಕಾರ, ಒಂದು ಪ್ರೋತ್ಸಾಹ ಎಲ್ಲವೂ ನನಗೆ ಉಂಟು. ಅದರ ಮೇಲೆ ಈ ಪ್ರೇಮಾಂಟಿ ಅಂಥವ್ರು, ನಾನೀಗ ಹೆಸರು ತೆಗೆದದ್ದು ಪ್ರೇಮಾಂಟಿ ಒಬ್ಬರದ್ದು ಮಾತ್ರ, ಅದರ ಜೊತೆಗೆ ತುಂಬ ಜನ ಇದ್ದಾರೆ ನನಗೆ ಬೆನ್ನೆಲುಬಾಗಿ ನಿಂತವರು. ಹಾಗೆ ಈ ನಮ್ಮ ಇತ್ತೀಚೆಗೆ ಈ ಪ್ಯಾಂಡಮಿಕ್ ಎಲ್ಲರೂ ಸಫರ್ ಆದ್ರು, ಅದರಲ್ಲಿ ಅದು ಬರಬಾರ್ದಾಗಿತ್ತು. ಆದರೆ ಅಂತಹ ಒಂದು ಪ್ಯಾಂಡಮಿಕ್ ಸಮಯದಲ್ಲೂ ನಾವು ಆ ಸಮಯವನ್ನು ವ್ಯರ್ಥ ಮಾಡಲಿಲ್ಲ. ಯಾರಾದರೂ ಅದನ್ನು ಸಂಪೂರ್ಣವಾಗಿ ತುಂಬ ಸದ್ಬಳಕೆ ಮಾಡಿಕೊಂಡವರು ಯಾರಾದರೂ ಇದ್ರೆ ಆ ಒಂದು ಸಮಯಾವಕಾಶವನ್ನು, ಅದು ನಾನು ಮತ್ತೆ ಪ್ರೇಮಂಟಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ತುಂಬ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡೆವು ನಾವು ಅದನ್ನು. ಹೊರಗಡೆ ಎಲ್ಲೂ ಹೋಗ್ಲಿಕ್ಕೆ ಇರಲಿಲ್ಲ, ಅವರು ಹಿರಿಯ ನಾಗರಿಕರು ಆದ ಕಾರಣ ಮನೆಯಲ್ಲೇ ಇರ್ತಾರೆ ಹೆಚ್ಚಿನ ಸಮಯ. ಸೊ ಆ ಸಮಯದಲ್ಲೇ ನಮ್ದೊಂದು 2-3 ಕಾದಂಬರಿಗಳನ್ನು ನಾವು ಆ 2 ವರ್ಷದ ಸಮಯದಲ್ಲಿ ಹೊರಗೆ ತಂದೆವು. ಈ ರೀತಿ 2-3 ಅಂತ ಹೇಳಿದ್ರೆ ಟೋಟಲ್ ನಿಮ್ಮದು 7-8 ಕಾದಂಬರಿಗಳು ಹೊರಬಂದು. ಜನರ ರೆಸ್ಪಾನ್ಸ್ ಹೇಗಿತ್ತು? ಯಾವ ರೀತಿ ಪರ್ಚೇಸ್ ಮಾಡಿದ್ರು? ನೀವು ಯಾವ ಮೀಡಿಯಂ ಮುಖಾಂತರ ಜನರಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ನಿಮ್ಮ ಕಾದಂಬರಿಗಳನ್ನು? ಫಸ್ಟ್ ಆಫ್ ಆಲ್, ಕಾದಂಬರಿ, ಬರವಣಿಗೆ, ಸಾಹಿತ್ಯ ಅಂತ ಹೇಳಿದ ಕೂಡಲೇ ಈಗ ಒಬ್ಬ ಸಿಂಗರ್ ಬರ್ತಾನೆ, ಅವನಿಗೆ ಎಷ್ಟೋ ಸ್ಟೇಜ್ಗಳು ಸಿಗ್ತವೆ. ಏನೋ ಒಂದು ಕಾರ್ಯಕ್ರಮ, ಸಾರ್ವಜನಿಕ ಗಣೇಶೋತ್ಸವ ಇರ್ಬೋದು, ನ್ಯೂ ಇಯರ್ ಇರ್ಬೋದು, ಮತ್ತೊಂದಿರ್ಬೋದು, ಏನಿದ್ರು ಅವನಿಗೆ ವೇದಿಕೆಗಳು ಸುಲಭವಾಗಿ ಸಿಗ್ತದೆ. ಓಕೆ, ಜನರು ಇಷ್ಟಪಡ್ತಾರೆ. ಯಾಕಂದ್ರೆ ಒಂದು 5 ನಿಮಿಷದಲ್ಲಿ ಒಂದು ಹಾಡು ಕೇಳಿ ಮುಗಿಸೋದು. ಜನಪ್ರಿಯ ಸಿನಿಮಾ ಹಾಡುಗಳಿದ್ದಾವೆ ಈಗ ಹಾಡ್ಲಿಕ್ಕೂ. ಅದೇ ರೀತಿ ಒಬ್ಬ ಡಾನ್ಸರ್ ಕೂಡ, ಅವರ ಈ ಹಾಡುಗಾರರು ಮತ್ತೆ ಈ ಡಾನ್ಸರ್ಸ್ಗಳ ಸಂಖ್ಯೆ ತುಂಬಾ ಉಂಟು ಇತ್ತೀಚೆಗೆ, ಗೊತ್ತುಂಟಲ್ವಾ ನಮಗೆ, ಕಾಲೇಜ್ಗಳಿರ್ಬೋದು, ಇಲ್ಲಿ ಸಹ. ಆದರೆ ನಮ್ಮಂಥ ಸಾಹಿತಿಗಳಿಗೆ ಅಂತಹ ಅವಕಾಶ ಸಿಗುವುದಿಲ್ಲ. ಈಗ ನಾನೊಂದು ವೇದಿಕೆಯಲ್ಲಿ ನಿಂತ್ಕೊಂಡು ಕಥೆಯನ್ನು ಓದಿ ಹೇಳಲಿಕ್ಕೆ ಆಗುದಿಲ್ಲ. ಓಕೆ, ಅಷ್ಟು ಸಮಯ ಅವಕಾಶವೂ ಇರುವುದಿಲ್ಲ, ಜನರಿಗೆ ಅದರಲ್ಲಿ ಅಷ್ಟು ಆಸಕ್ತಿಯೂ ಬರುವುದಿಲ್ಲ. ಆದರೆ ಹಾಗಾಗಿ ನನಗೆ ಅಂತಹ ಅವಕಾಶಗಳು ಅಂತ ವೇದಿಕೆಯ ಮೇಲೆ ಸಿಕ್ಕಿದ್ದು ಬಹಳ ಕಡಿಮೆ. ಅದೇ ರೀತಿ ಜನರ ಪ್ರತಿಕ್ರಿಯೆ ಕೂಡ
ಒಂದು ರೀತಿಯಲ್ಲಿ ಸಣ್ಣ ಒಂದು ಅಸಮಾಧಾನ ಅಂತ ಹೇಳಿದ್ರೆ, ಪುಸ್ತಕ ಅಂತ ಹೇಳಿದ ಕೂಡಲೇ ಜನರದ್ದು ಮೊದಲನೇ ರೆಸ್ಪಾನ್ಸ್ ಏನಂದ್ರೆ ಪುರ್ಸೋತಿಲ್ಲ ನಮ್ಗೆ ಅಂತ. ನಿಜ. ಬೆರಳ ತುದಿಯಲ್ಲಿ ಮೊಬೈಲ್ ಆಪರೇಟ್ ಮಾಡ್ಲಿಕ್ಕೆ ಸಮಯ ಉಂಟು ನಮ್ಗೆ, ಅದೇ ಬೆರಳ ತುದಿಯಲ್ಲಿ ಪುಸ್ತಕದ ಹಾಳೆಗಳನ್ನು ತಿರುಗಲಿಕ್ಕೆ ಜನರು ಆಸಕ್ತಿ ತೋರಿಸುವುದಿಲ್ಲ. ನಾನು ಮೆಜಾರಿಟಿಯ ಬಗ್ಗೆ ಮಾತಾಡ್ತಿದ್ದೇನೆ, ಇದಕ್ಕೆ ವಿರೋಧವೂ ಇದೆ. ಪುಸ್ತಕ ಪ್ರಿಯರು ತುಂಬಾ ಇದ್ದಾರೆ. ಇವತ್ತಿಗೂ ನನ್ನ ಕಾದಂಬರಿಗಳು ಆಲ್ ಓವರ್ ಕರ್ನಾಟಕದ ಎಲ್ಲ ಪಬ್ಲಿಕ್ ಲೈಬ್ರರಿಗೆ ಸರ್ಕ್ಯುಲೇಟ್ ಆಗ್ತಾ ಉಂಟು. ಅದಕ್ಕೆಲ್ಲ ಕಾರಣ ಓದುಗರು ಇವತ್ತಿಗೂ ಇರುವಂತಹದ್ದು. ಸೊ ಆದರೆ ಜನರ ಪ್ರತಿಕ್ರಿಯೆಗೆ ಬಂದಾಗ ಸ್ವಲ್ಪ ನೀರಸ ಅಂತಲೇ ಹೇಳ್ಬೋದು. ಈಗ ಒಬ್ಬ ಹಾಡುಗಾರ ಇದ್ದಾನೆ, ಇಂತಹ ಹಾಡು ಓಕೆ, ಯಾರು ಹಾಡಿದ್ದಾರೆ? ಸೋನು ನಿಗಮ್. ಯಾರು ಮ್ಯೂಸಿಕ್? ಇಂಥವ್ರು. ಯಾವ ಫಿಲ್ಮ್? ಇಂಥದ್ದು. ಜನರ ಬಾಯಿದು ನಾಲ್ಗೆ ತುದಿಯಲ್ಲಿರ್ತದೆ. ಅದೇ ಅದನ್ನು ಬರ್ದವ್ರು ಯಾರು? ಯಾರಿಗೂ ಗೊತ್ತಿರೋದಿಲ್ಲ. ಹೆಚ್ಚಾಗಿ ನಾನು ಹೇಳ್ತಾ ಇರೋದು ಈಗ ಅವಾರ್ಡ್ ಫಂಕ್ಷನ್ಗಳಿರ್ಬೋದು, ಅದರಲ್ಲೂ ಕೂಡ ಬೆಸ್ಟ್ ಮ್ಯೂಸಿಕ್ ಅವಾರ್ಡ್ ಇರ್ತದೆ, ಬೆಸ್ಟ್ ಸಿಂಗರ್ ಇರ್ತದೆ, ಅದೆಲ್ಲ ಹೈಲೈಟ್ ಆಗುವಂಥದ್ದು. ಬೆಸ್ಟ್ ಲಿರಿಕ್ಸ್ ಇರ್ತದೆ ಎಲ್ಲೋ ಮೂಲೆಯಲ್ಲಿ, ಒಂದೊಂದ್ಸಲ ಇರುವುದೇ ಇಲ್ಲ ಇಂಥದ್ದೆಲ್ಲ. ಸೊ ಹಾಗಾಗಿ ಜನರು ಇನ್ನೂ ಬರವಣಿಗೆಗೆ, ನನಗೆ ಅಂತಲ್ಲ ಯಾರೇ ಸಾಹಿತಿಗಳಿರಲಿ, ಯಾವುದಾದ್ರೂ ಒಂದು ಅದ್ಭುತವಾದ ಒಂದು ಬರವಣಿಗೆ ಇದ್ದರೆ ಅದಕ್ಕೆ ಸ್ವಲ್ಪ ನಿಮ್ಮಂಥ ಮಾಧ್ಯಮಗಳು ಸ್ವಲ್ಪ ಎದುರು ಬಂದು ಅದನ್ನು ಬೆಳಕಿಗೆ ತರಬೇಕು ಅಂತ ನಂದೊಂದು ಕೋರಿಕೆ. ಖಂಡಿತವಾಗ್ಲಿ ನಿಮ್ಮ ಕೋರಿಕೆ ನೆರವೇರಲಿ ಮೇಡಮ್. ಹಾಗೆ ಸೊ ನಾವು ಮಾತಾಡ್ತಾ ಇತ್ತು ನಿಮ್ಮ ಪುಸ್ತಕಗಳ ಬಗ್ಗೆ, 7-8 ಪುಸ್ತಕ ತಂದ್ರಿ. ಹಾಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಟೆಕ್ನಾಲಜೀಸ್ ಅಪ್ಡೇಟ್ ಆಗಿದೆ. ಈಗ ಅಮೆಝಾನಲ್ಲಿ ಕಿಂಡಲ್ ಎನ್ನುವಂಥದ್ದು, ಸೊ ಅಂಥದಕ್ಕೆಲ್ಲ ನೀವೇನೊಂದು ಅಪ್ರೋಚ್ ಆಗಿಲ್ವಾ? ಸೊ ಆಪರ್ಚುನಿಟೀಸ್ ಇದೆ. ಅದೇ ಇದು ಫಸ್ಟ್ ಆಫ್ ಆಲ್ ನಾನು ಹೇಳಿದಾಗೆ ತುಂಬ ದೊಡ್ಡ ಪುಸ್ತಕಗಳು, ಅಂದರೆ ಒಂದು ಪುಸ್ತಕ ಸಾಧಾರಣ 150-180 ಪೇಜ್ಗಳು ಅಷ್ಟು ದೊಡ್ಡ ಕಾದಂಬರಿ. ಒಂದು ಸಾಧಾರಣ ಅದನ್ನು ಓದಿದ್ರೆ ಒಂದು ಸಿನಿಮಾ ನೋಡಿದ ಹಾಗೆ ಅನುಭವ. ಓಕೆ, ಹಾಗಾಗಿ ಈ ಇದರಲ್ಲಿ ಅಪ್ಲೋಡ್ ಮಾಡುವಂಥದ್ದು ನನಗೆ ಇದುವರೆಗೆ ನಾನು ಅದರ ಆ ವಿಷಯದಲ್ಲಿ ನನಗೆ ಯಾರ ಸಹಕಾರ ಸಿಗ್ಲಿಲ್ಲ. ನಾನು ಅದ್ರ ಕಡೆಗೆ ಅಷ್ಟೊಂದು ಗಮನ ವಹಿಸ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ. ಆದ್ರೆ ಇತ್ತೀಚೆಗೆ ಅಂಥದ್ದೆಲ್ಲ ಬಂದಿದೆ. ನಾವು ಅದರ ಮೂಲಕವೂ ಡಿಜಿಟಲ್ ಆಗಿ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು, ಡಿಜಿಟಲ್ ಆಗಿ ಜನರಿಗೆ ತಲುಪಿಸುವ ಪ್ರಯತ್ನವೂ ಮಾಡ್ಬೋದು. ಈಗ ಜನರೇ ಇರ್ಲಿ, ಓದ್ಲಿಕ್ಕೆ ಇಷ್ಟಪಡುವವರು ಇರಬಹುದು, ಆದ್ರೆ ನಾವೊಂದು ಇಂಥದ್ದು ಬರ್ದಿದ್ದೇವೆ ಅನ್ನುವಂಥದ್ದು ಅವ್ರಿಗೆ ತಲುಪಬೇಕಲ್ವಾ? ಸೊ ಅಂತ ಒಂದು ಪ್ರಯತ್ನದಲ್ಲಿ ನಾನು ಈಗಷ್ಟೇ ಇನ್ನೇನು ಆ ಕಡೆಗೆ ಹೆಜ್ಜೆ ಇಡ್ತಾ ಇದ್ದೇನಷ್ಟೇ. ಅದು ಅಲ್ಲದೆ ಕೆಲವು ಸಂಘ ಸಂಸ್ಥೆಗಳು, ಈಗ ಇತ್ತೀಚೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಒಂದು ಕಾರ್ಯಕ್ರಮದಲ್ಲಿ ಒಂದು ಘೋಷಣೆ ಮಾಡಿದ್ರು. ಏನಂತ ಹೇಳಿದ್ರೆ, ಸಾಧಾರಣವಾಗಿ ಏನೇ ಒಂದು ಸನ್ಮಾನ ಕಾರ್ಯಕ್ರಮ ಇರ್ಬೋದು, ಸಭಾ ಕಾರ್ಯಕ್ರಮ ಇರ್ಬೋದು, ಅಲ್ಲೆಲ್ಲ ಹೂವಿನ ಬೊಕ್ಕೆಗಳನ್ನು ಕೊಡ್ತಾರೆ, ಮೊಮೆಂಟೋಗಳನ್ನು ಕೊಡ್ತಾರೆ ಬಂದ ಅತಿಥಿಗಳಿಗೆ. ಸೊ ಅದರ ಬದಲು ಹೂವಿನ ಬೊಕ್ಕೆ ಅನ್ನುವಂಥದ್ದು ಆ ದಿನಕ್ಕೆ ಮಾತ್ರ ಮೀಸಲದು ಅಲ್ವಾ, ಮತ್ತೆ ಯಾರಿಗೂ ಅಷ್ಟೊಂದು ಉಪಯೋಗಕ್ಕೆ ಬರುವುದಿಲ್ಲ ಅದು. ಅದರ ಬದಲು ಒಳ್ಳೆ ಗುಣಮಟ್ಟ ಇರುವ ಪುಸ್ತಕಗಳನ್ನು ಕೊಡಿ. ಏನೋ ಸಮಾಜಕ್ಕೊಂದು ಸಂದೇಶವನ್ನು ಕೊಡ್ತವೆ ಆ ಪುಸ್ತಕಗಳು, ಏನೋ ಮಾದರಿ ಆಗಿರ್ತದೆ ಅದು ಸಮಾಜಕ್ಕೆ, ಯಾರ್ದೋ ಒಂದು ಪ್ರಯತ್ನ ಇರ್ತದೆ ಅದರ ಹಿಂದೆ, ಯಾರ್ದೋ ಒಂದು ಪ್ರತಿಭೆ ಇರ್ತದೆ. ಸೊ ಹಾಗಾಗಿ ಅದನ್ನು ಪುಸ್ತಕಗಳನ್ನು ಕೊಡಿ ಅನ್ನುವಂಥ ಸಂದೇಶ ಅವರು ಕೊಟ್ಟರು. ಅವರಿಗೆ ನಾನು ಈ ಕಾರ್ಯಕ್ರಮದ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಿಜವಾಗ್ಲೂ ಈ ಒಂದು ವಿಷಯಕ್ಕೆ ತುಂಬ ತುಂಬ ಅಭಿನಂದನೆ ಮತ್ತು ಧನ್ಯವಾದ ತಿಳಿಸ್ತೇನೆ. ಯಾಕೆಂತ ಹೇಳಿದ್ರೆ ಸಾಹಿತಿಗಳಿಗೆ ಇದರದ್ದು ಬಹಳ ಅವಶ್ಯಕತೆ ಉಂಟು. ತುಂಬ ರೀತಿಯಲ್ಲಿ ಸಾಹಿತಿಗಳಿಗೆ ಒಂದ್ ಲೆಕ್ಕದಲ್ಲಿ ಹೇಳುದಾದ್ರೆ ಒಂದು ದಿವ್ಯ ನಿರ್ಲಕ್ಷ್ಯ ಅಂತ ಹೇಳ್ತೇವೆ. ಖಂಡಿತ ಅದನ್ನು ಎಲ್ಲಾ ಸಾಹಿತಿಗಳು ಅನುಭವಿಸ್ತಾರೆ. ಇನ್ನು ಒಂದು ರೀತಿಯಲ್ಲಿ ನಾನು ನಿಮ್ಗೆ ಹೇಳುದಾದ್ರೆ, ಈಗ ಒಂದು ಪುಸ್ತಕವನ್ನು ಹೊರಗೆ ತರಲಿಕ್ಕೆ ನನ್ನಂತ ಒಬ್ಬ ಸಾಹಿತಿಗೆ ಈ ಸಮಸ್ಯೆ ಏನು ನಾನು ಇಟ್ಕೊಂಡಿದ್ದೇನೆ, ಅಥವಾ ಒಂದು ತುಂಬಾ ವಯಸ್ಸಾದ ಒಂದು ಹಿರಿಯ ಸಾಹಿತಿ ಇರ್ಬೋದು, ಅವ್ರದ್ದು ಇಂಥದ್ದೇ ಸಮಸ್ಯೆ ಇರ್ಬೋದು, ಎಲ್ಲವನ್ನು ಟೈಪ್ ಮಾಡಿ ಕೊಟ್ರೆ ಮುದ್ರಣಾಲಯಗಳು ಮುದ್ರಿಸ್ತವೆ ಪುಸ್ತಕವನ್ನು. ಆದ್ರೆ ಅದೇ ಟೈಪ್ ಮಾಡಿ ಕೊಡ್ಲಿಕ್ಕೆ ನಾವೇನು DTP ಅಂತ ನಾವೇನು ಹೇಳ್ತೇವೆ, ಅದಕ್ಕೆ ತಗಲುವ ಖರ್ಚು ಒಂದು 10,000-12,000. ನಾನು ಕನಿಷ್ಠ ಮೊತ್ತ ಹೇಳ್ತಾ ಇರುವಂಥದ್ದು. ಮತ್ತೆ ಪುನಃ ಲ್ಯಾಮಿನೇಟೆಡ್ ಕವರ್ಸ್ ಅದು ಎಲ್ಲ ಬಂದಾಗ ಮುಖಪುಟ ಒಂದು 12,000-15,000 ನಾವು ಇಡಬೇಕಾಗ್ತದೆ. ಓಕೆ, ಈಗ ಯುವ ಸಾಹಿತಿಗಳು ಬೇರೆ ಯಾರಾದ್ರೂ ಆದ್ರೆ ಅವರೇ ಟೈಪ್ ಮಾಡ್ಕೊಂಡು ಮಾಡ್ತಾರೆ. ಈಗ ಮೊಬೈಲ್ಗಳಲ್ಲೂ ಆ ಟೆಕ್ನಾಲಜಿ ಉಂಟು, ಬಾಯಲ್ಲಿ ಹೇಳ್ತಾ ಹೋದಾಗೆ ಟೈಪ್ ಮಾಡುವಂಥದ್ದು. ಆದ್ರೆ ನನ್ನಂತವಳಿಗೆ ಅದು ಕಷ್ಟ. ಅಲ್ಲಿ ಏನ್ ಟೈಪ್ ಆಗ್ತದೆ ನನಗೆ ಅದು ಕಷ್ಟ ಆಗ್ತದೆ, ತಿದ್ದುಪಡಿಯೂ ಕಷ್ಟ. ಅದೇ ರೀತಿ ಬೇರೆ ಸ್ವಲ್ಪ ವಯಸ್ಕರು ಯಾರಾದ್ರೂ ಸಾಹಿತಿಗಳು ಇದ್ರೆ ಅವರಿಗೂ ಅದು ತೊಂದರೆ, ಕಣ್ಣಿಗೆ ಸಮಸ್ಯೆ ಇಂಥದ್ದೆಲ್ಲ. ಸೊ ಹಾಗಾಗಿ ನಾವು ಕೈಯಿಂದ ಹಣ ಹಾಕಿ ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದಾಗ ನಮ್ಗೆ ಒಂದು ಅದರಲ್ಲಿ 100 ಪ್ರತಿಗಳನ್ನು
ಪ್ರಿಂಟ್ ಆದ ಮೇಲೆ ನಮಗೆ ಕೊಡ್ತಾರೆ. ಮುದ್ರಿತ 100 ಪ್ರತಿಗಳು ನಮಗೆ ಸಿಗ್ತವೆ. ಅದೇ ನಮಗೊಂದು ಲಾಭ. ಅದರಲ್ಲೂ ಏನಾಗ್ತದೆ, ಏನಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋದಲ್ಲಿ ನಮ್ಮ ಒಂದು ಪರಿಚಯ, ನಾವು ಪ್ರತಿಯೊಂದು ಸಾರಿಯೂ ಒಂದು ಹಣದ ಮುಖ ನೋಡ್ಲಿಕ್ಕೆ ಆಗುದಿಲ್ಲ, ಎಲ್ಲದರಲ್ಲೂ ಸಂಪಾದನೆಯನ್ನೇ ನಾವು ನಿರೀಕ್ಷಿಸ್ಲಿಕ್ಕೆ ಆಗುದಿಲ್ಲ. ಎಷ್ಟೋ ಸಾರಿ ಹೀಗೆ ಕೊಟ್ಟು ಹೋಗ್ಬೇಕಾಗ್ತದೆ ಆ ಕೃತಿಗಳು. ಹಾಗಾಗಿ ಕೊನೆಗೆ ಉಳಿಯುವಂಥದ್ದು ಎಲ್ಲೋ ಒಂದು 50 ಕೃತಿ ನಮ್ಮ ಕೈಯಲ್ಲಿ ಉಳಿದ್ರೆ, ಎಲ್ಲೋ ಯಾರಾದ್ರೂ ದುಡ್ಡು ಕೊಟ್ಟು ಖರೀದಿಸಿ ಅವರು ಓದುವವರು ಮುಂದೆ ಬಂದ್ರೆ, ಈಗದ ಕಾಲದಲ್ಲಿ ನೀವು ಯೋಚಿಸಬಹುದು, ಯಾರು ಪುಸ್ತಕಕ್ಕೆ 100-150 ಕೊಟ್ಟು ಕೊಂಡುಕೊಂಡು ಓದುವಷ್ಟು ದೊಡ್ಡ ಮನಸ್ಸಿರುವವರು ಬಹಳ ಕಮ್ಮಿ. ಹಾಗಾಗಿ ನಾವೇ ಕೈಯಿಂದ ಹಣ ಹಾಕಿ ಒಂದು ಪುಸ್ತಕವನ್ನು ಮಾಡಿ ಸಮಾಜಕ್ಕೆ ಒಂದು ಏನೋ ಒಂದು ಕೊಡುಗೆ ಕೊಡ್ತೇವೆ. ಬಟ್ ನಮಗೆ ಏನೂ ಸಿಗುದಿಲ್ಲ, ಅದರಲ್ಲಿ ಏನೂ ಸಿಗುದಿಲ್ಲ. ಪುರಸ್ಕಾರ, ಬಿರುದು ಅದೆಲ್ಲ ಇನ್ನೂ ತುಂಬ ದೂರದ ವಿಷಯಗಳು. ಅದರಿಂದ ಯಾವ ರೀತಿಯ ಒಂದು ಸಂಪಾದನೆ ಆಗಲಿ, ಒಂದು ನಮಗೊಂದು ಖುಷಿ ಕೊಡುವಂಥ ಒಂದು ಯಾವ ರೀತಿಯ ಪ್ರತಿಕ್ರಿಯೆ ಎಲ್ಲಿಂದಲೂ ಸಿಗೋದು ಕಷ್ಟ. ಓಕೆ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ಸ್ಪಂದನ ವಾಹಿನಿಯ ವಿಶೇಷ ಒಂದು ಕಾರ್ಯಕ್ರಮ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂಥ ಕಾರ್ಯಕ್ರಮ. ಅದಕ್ಕಿಂತ ಮೊದಲು ತಗೊಳ್ಳೋಣ ಒಂದು ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಸ್ಪಂದನ ವಾಹಿನಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂಥ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮೂರಿನ ಪ್ರತಿಭೆ, ನಮ್ಮೂರಿನ ಸಾಧಕಿ, ನಮ್ಮೂರಿನ ಕವಯತ್ರಿ, ಪತ್ತೆದಾರಿ, ಕಾದಂಬರಿಗಳ ಒಂದು ಸರದಾರಿಣಿ ಅಂತ ಹೇಳ್ಬೋದು, ಸೌಮ್ಯ ಪುತ್ರನ್ ಅವರಿದ್ದಾರೆ. ಅವ್ರ ಜೊತೆ ಮಾತನ್ನು ಮುಂದುವರಿಸೋಣ. ಸೊ ಸೌಮ್ಯ ಅವರೇ, ಹೇಳ್ತಾ ಇದ್ರಿ ನೀವು ಸ್ವಲ್ಪ ಡಿಫಿಕಲ್ಟಿ ಆಯಿತು ಪ್ಯಾಂಡಮಿಕ್ ಟೈಮಲ್ಲಿ, ಬಟ್ ನಿಮಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಯಾವ ರೀತಿ ಸಪೋರ್ಟ್ ಬಂತು? ಐ ಮೀನ್ ನಾಟ್ ಓನ್ಲಿ ಫ್ಯಾಮಿಲಿ, ನಿಮಗೆ ಅದು ಬಿಟ್ಟು ಔಟ್ಸೈಡರ್ಸ್ ಲೈಕ್ ನಿಮ್ಮದು ರೈಟರ್ಸ್ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅಂತ? ಇಲ್ಲಿ ನಾನಿವತ್ತು ಏನೊಂದು ಸಾಧನೆ ಅಂತ ಏನಾದ್ರು ಮಾಡಿದ್ರೆ, ನಾನಿಲ್ಲಿ ತುಂಬಾ ಜನರ ಹೆಸರನ್ನು ಸ್ಮರಿಸಲೇಬೇಕು ಖಂಡಿತ. ಅದರಲ್ಲೂ ಎಲ್ಲಕ್ಕಿಂತ ಮೊದಲು ನಾನು ಆಗ್ಲೇ ಹೇಳಿದೆ, ಪ್ರೇಮಾಂಟಿ. ಅವರು ಇಲ್ಲದೆ ಇರ್ತಿದ್ರೆ ಇದು ಯಾವುದೂ ಸಾಧ್ಯವೇ ಆಗ್ತಿರ್ಲಿಲ್ಲ. ನಾನು ನಿಮ್ಮ ಮುಂದೆ ಹೀಗೆ ಕುತ್ಕೊಂಡಿರ್ಲಿಕ್ಕೂ ಒಂದು ರೀತಿಯಲ್ಲಿ ಅವರದ್ದೇ ಒಂದು ಆಶೀರ್ವಾದ ನನ್ನ ಮೇಲೆ. ಮತ್ತೆ ನನ್ನ ತಂದೆ ತಾಯಿಗಳ ಖಂಡಿತ ಅವರು ನನಗೆ ಬೆನ್ನೆಲುಬಾಗಿ ಇರೋದ್ರಿಂದ ನಾನಿಷ್ಟು ಮುಂದಕ್ಕೆ ಬರ್ಲಿಕ್ಕಾಯ್ತು. ಆಮೇಲೆ ಒಬ್ರು ಹಿರಿಯ ಸಾಹಿತಿ ಕೂಗೋ ಅವರು ಅಂತ, ಮೊದಲನೇ ಬಾರಿ ನಾನು ಹಿರಿಮನೆ ಎಸ್ಟೇಟ್ ಅನ್ನುವ ಕಾದಂಬರಿ ನಾನು ಬರ್ದಾಗ, ಈ ಸಾಧಾರಣವಾಗಿ ಯುವ ಸಾಹಿತಿಗಳನ್ನು ಯಾರು ಮುದ್ರಣಾಲಯಗಳು ಅಷ್ಟೊಂದು ಗುರುತಿಸುವುದಿಲ್ಲ. ಅವರು ಮುದ್ರಿಸ್ಲಿಕ್ಕೂ ಸ್ವಲ್ಪ ಹಿಂದೆ ಮುಂದೆ ನೋಡುವಂತಹ ಒಂದು ಸನ್ನಿವೇಶ ಇರ್ತದೆ. ಆದ್ರೆ ಈ ಕೂಗೋ ಅವರು, ಕು ಗೋಪಾಲ್ ಭಟ್ ಅಂತ ಅವರ ಫುಲ್ ಹೆಸರು, ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ನನ್ನ ಪುಸ್ತಕವನ್ನು ಓದಿ ಮೆಚ್ಚಿಕೊಂಡು ನನಗೆ ಒಂದು ಛಾಯಾ ಪ್ರಕಾಶನ ಅಂತ ಒಂದು ಮುದ್ರಣಾಲಯಕ್ಕೆ ಮೊದಲನೇ ಬಾರಿ ಸಂಪರ್ಕಿಸಿದವರು ಅವರೇ. ಆಮೇಲೆ ಅಮ್ರಾಯ ಮಠ್ ಅಂತ ಇದ್ದಾರೆ, ಕನ್ನಡ ವ್ಯಾಸ ಅನ್ನುವ ಬಿರುದು ಉಂಟು ಅವರಿಗೆ. ಅವರ ಬಿರುದಿಗೆ ತಕ್ಕಂತೆ ನಿಜವಾಗ್ಲೂ ಒಂದು ಕನ್ನಡದ ಬಹಳ ದೊಡ್ಡ ವಾಗ್ಮಿ ಅವರು. ಅಷ್ಟೇ ಸರಳ ವ್ಯಕ್ತಿ. ನನಗೆ ಒಂದು ಗುರುಸ್ಥಾನದಲ್ಲಿ ಇದ್ದುಕೊಂಡು ಪ್ರತಿ ಒಂದು ಮಾರ್ಗದರ್ಶನ, ಈಗಲೂ ಏನಾದ್ರೂ ಒಂದು ಸಮಸ್ಯೆಯಲ್ಲಿದ್ದಾಗ ಒಂದು ಅವ್ರ ಹತ್ರ ನಾನು ಅವರ ಮಾರ್ಗದರ್ಶನ ಖಂಡಿತ ತಗೊಳ್ತೇನೆ. ಅದೇ ರೀತಿ ಡಾಕ್ಟರ್ ಡೇಸಿ ಡೆಸ್ಮಂಡ್ ಅಂತ ಅವರು ನನಗೆ ಗೆಳತಿ. ಅದೇ ರೀತಿ ಒಂದು ತುಂಬಾ ವರ್ಷಗಳಿಂದ ನನಗೊಂದು ಗಾರ್ಡಿಯನ್ ಅಂತ ಏನ್ ಹೇಳ್ತಾರೆ, ಅವರದ್ದು ಒಂದು ಗೈಡ್ಲೈನ್ಸಸ್ ನನ್ನ ಲೈಫಲ್ಲಿ ತುಂಬಾ ದೊಡ್ಡ ವ್ಯತ್ಯಾಸವನ್ನು ತಂದಿದೆ. ಅದೇ ರೀತಿ ಸಂಘ ಸಂಸ್ಥೆಗಳ ವಿಷಯಕ್ಕೆ ಬಂದ್ರೆ, ಸತ್ಯದ ತುಳುವೆರು ಅಂತ ಒಂದು ಸಂಸ್ಥೆ, ಉಡುಪಿ ಮಂಗಳೂರು, ಅವರು ತುಂಬಾ ಸೇವಾ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಸಾವಿರಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರ ನಡುವೆ ನನ್ನಂತ ಒಂದು ಇನ್ನೂ ಎಲೆ ಮರೆಯಲ್ಲಿರುವ ಒಂದು ಕಾಯಿ, ತೆರೆ ಮರೆಯಲ್ಲಿರುವ ಒಂದು ಪ್ರತಿಭೆಯನ್ನು ಗುರುತಿಸಿ ನನಗೆ ತುಂಬಾ ಎದುರು ತಂದಿದ್ದಾರೆ. ಅವರು ವೇದಿಕೆಗಳ ಮೇಲೆ ಹತ್ತಿಸಿದ್ದಾರೆ. ಹಾಗಾಗಿ ಅವರನ್ನು ನಾನಿಲ್ಲಿ ಸ್ಮರಿಸಿಕೊಳ್ಳಲೇಬೇಕು. ನನ್ನ ಮಳೆ ಆಗ ಸಂಜೆಯಾಗಿತ್ತು, ಮತ್ತೆ ಕತ್ತಲಲ್ಲೊಂದು ಕಿರಣ ಅಂತ 2 ಕಾದಂಬರಿಗಳು ಒಟ್ಟೊಟ್ಟಿಗೆ ಹೊರಗೆ ಬಂತು. ಆ ಕೃತಿಗಳನ್ನು ಬಿಡುಗಡೆ ಮಾಡಿದ್ದು ಈ ಸತ್ಯದ ತುಳುವೆರನ್ನುವ ಸಂಸ್ಥೆ. ಅದರದ್ದು ಖರ್ಚು ವೆಚ್ಚಗಳನ್ನೆಲ್ಲ ಅವರೇ ಭರಿಸಿದ್ರು. ಪ್ಲಸ್ ಅದು ಮೀಡಿಯಾಗಳಲ್ಲೂ ಪೇಪರ್ಗಳಲ್ಲೂ ಸುದ್ದಿ ಪ್ರಕಟವೂ ಆಯಿತು. ಅದೇ ರೀತಿ ಮತ್ತೊಂದು ಬಾರಿ ಒಂದು ಬಡ ಮಹಿಳೆಯೊಬ್ಬರಿಗೆ ಅವರು
ಒಂದು ಮನೆ ಕಟ್ಟಿಕೊಡುವಂಥದ್ದು. ತುಂಬ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿದ್ದ ಒಂದು ಮನೆ, ಒಂದು ಮಳೆಗಾಲದ ಸಂದರ್ಭದಲ್ಲಿ ಅವರು ಆ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಟು, ನಾನು ಒಂದು ಕೇವಲ ಆ ಮನೆ ನೋಡ್ಲಿಕ್ಕೆ ಹೋಗಿದ್ದೆ, ಹೇಗಾಗಿದೆ ನೋಡುವ ಅಂತ. ಒಂದು ಸೇವಾ ಕಾರ್ಯ, ಯಾರೋ ಒಂದು ಮಾಡಿದ್ದಾರೆ, ನಾವೊಂದು ಮೆಚ್ಕೊಂಡು ಒಂದು ಪ್ರಶಂಸೆ ಆದ್ರೂ ಮಾಡ್ಬೇಕಲ್ಲ ಅಂತ ಹೋಗಿದ್ದೆ. ಸೊ ಅಂತ ಸಮಯದಲ್ಲಿ ನನ್ನನ್ನು ಸಾಹಿತಿ ಅಂತ ಗುರುತಿಸಿ ಆ ಇಡೀ ಮನೆಯ ಸಂಪೂರ್ಣ ದೀಪ ಬೆಳಗಿಸುವುದಿರ್ಬೋದು, ಆ ನಾಮಫಲಕ ಉದ್ಘಾಟನೆ ಮಾಡುವಂಥದ್ದಿರ್ಬೋದು, ಪ್ರತಿಯೊಂದು ಕೆಲಸವನ್ನು ಅವರು ನನ್ನ ಕೈಯಿಂದ ಮಾಡಿಸಿದ್ರು. ಅದೊಂದು ನನ್ನ ಬದುಕಿನ ಅವಿಸ್ಮರಣೀಯ ದಿನ, ಐತಿಹಾಸಿಕ ದಿನ. ಅದಕ್ಕೆ ನಾನು ಅವರಿಗೆ ತುಂಬು ಹೃದಯದಿಂದ ನಾನು ಯಾವತ್ತೂ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಸತ್ಯದ ತುಳುವಿರು ತಂಡ, ಅದರಲ್ಲಿ ಶಿವಪ್ರಕಾಶ್ ಮತ್ತೆ ಪ್ರವೀಣ್ ಕುರ್ಕಾಲ್ ಅವರು ಅದರ ಸಂಘಟಕರು ಇಬ್ರು. ಅದಾದ ಮೇಲೆ ಈ ರೀತಿ ಬೇರೆ ಬೇರೆ ಮಾಧ್ಯಮದಿಂದ ನನಗೆ ಪ್ರಚಾರವೂ ಸಿಗ್ತಾ ಉಂಟು. ಮತ್ತೆ ಆಗಸ್ಟ್ ತಿಂಗಳಲ್ಲಿ ನನ್ನ ಬರ್ತ್ಡೇ ಇತ್ತು. ಆವಾಗ ಸಿನಿಮಾ ನಟ ರಕ್ಷಿತ್ ಶೆಟ್ಟಿ ಅವರು ನನಗೆ ಕಾಲ್ ಮಾಡಿ ಹುಟ್ಟುಹಬ್ಬದ ಶುಭಾಶಯ ಹೇಳಿದ್ರು. ಪ್ಲಸ್ ನನ್ನ ಬರವಣಿಗೆಗೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ತಾಯಿಯವರು ಕೂಡ ನನ್ನ ಬಗ್ಗೆ ತಿಳ್ಕೊಂಡು ಮುಂದಿನ ಪುಸ್ತಕವನ್ನು ಅವರ ಕೈಯಲ್ಲಿ ಬಿಡುಗಡೆ ಮಾಡಬೇಕು ಅಂತ ಅವರ ಒಂದು ಆಸೆಯನ್ನು ನನ್ನ ಮುಂದೆ ಇಟ್ಟಿದ್ದಾರೆ. ಅದೆಲ್ಲ ನಾನು ಅವರಿಗೆ ಎಲ್ರಿಗೂ ಈ ಮೂಲಕ ನಾನು ಅವರಿಗೊಂದು ನನ್ನ ಮನಸ್ಸಿನ ಆಳದಿಂದ ಧನ್ಯವಾದ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಒಬ್ಳು ನನ್ನ ಬಾಲ್ಯ ಸ್ನೇಹಿತೆ ಒಬ್ಳು ಅಶ್ವಿನಿ ಅಂತ, ಅವಳು ಬರವಣಿಗೆಯಲ್ಲಿ ತುಂಬಾ ಆಸಕ್ತಿ ಉಂಟು ಅವಳಿಗೆ, ಓದುದ್ರಲ್ಲಿ ಅವಳೊಬ್ಳು ಒಳ್ಳೆ ಓದುಗಳು. ಸೊ ಏನೇ ಒಂದು ಇದ್ರು ಅವಳ ಅನಿಸಿಕೆಯನ್ನು ಮುಕ್ತವಾಗಿ ಹಂಚ್ಕೊಳ್ತಾಳೆ, ಮನಸಾರೆ ಖುಷಿಯಿಂದ ಓದ್ತಾಳೆ. ಅದೇ ರೀತಿ ಮತ್ತೊಬ್ರು ಗೆಳೆಯರಿದ್ದಾರೆ, ಸಂತೋಷ್ ಶೆಟ್ಟಿ ಅಂತ, ಅವರು ಕೂಡ ತುಂಬಾ ರೀತಿಯಲ್ಲಿ ಖಾಲಿ ಪುಸ್ತಕದ ಒಂದು ಪ್ರಪಂಚ ಮಾತ್ರ ಅಲ್ಲ, ಬದುಕಿನಲ್ಲೂ ಕೂಡ ಏನೇ ಒಂದು ಸನ್ನಿವೇಶ ಬಂದ್ರು ನನಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರನ್ನೆಲ್ಲರನ್ನು ನಾನಿಲ್ಲಿ ಸ್ಮರಿಸಲೇಬೇಕು. ಅದೇ ರೀತಿ ಮತ್ತೊಂದು ದೊಡ್ಡ ವ್ಯಕ್ತಿ ಆನಂದ್ ಕುಮಾರ್ ಅಂತ ಹೇಳಿ, ಅವರು ಕರ್ನಾಟಕದ ಈ ಹುಂಡಾಯಿ ಕಾರಿನ ಸಂಸ್ಥೆಯ ಅದ್ವೈತ ಹುಂಡಾಯಿದ್ದು ಇಡೀ ಆಲ್ ಓವರ್ ಕರ್ನಾಟಕದ ಜನರಲ್ ಮ್ಯಾನೇಜರ್ ಅವರು, ನನ್ನ ಆಪ್ತ ಸ್ನೇಹಿತರು ಕೂಡ. ಅದೇ ರೀತಿ ನನ್ನ ಪುಸ್ತಕದ ಒಂದು ಬಿಡುಗಡೆ ಹಾಗೂ ನನ್ನ ಪುಸ್ತಕವನ್ನು ಹಂಚುವ ಒಂದು ವಿಷಯದಲ್ಲಿ, ಖರೀದಿಯ ವಿಷಯದಲ್ಲಿ ತುಂಬಾ ನೆರವಿಗೆ ಬಂದಿದ್ದಾರೆ. ಸೊ ಅವರನ್ನೆಲ್ಲರನ್ನು ನಾನಿಲ್ಲಿ ಸ್ಮರಿಸಲೇಬೇಕು. ಓಕೆ ವೀಕ್ಷಕರೇ, ನಾವು ನೋಡ್ತಾ ಇತ್ತು ನಮ್ಮ ಜೊತೆ ಇವತ್ತು ಸೌಮ್ಯ ಪುತ್ರನ್ ಎನ್ನುವಂತಹ ಒಬ್ಬ ವಿಶೇಷ ಸಾಧಕಿ ನಮ್ಮ ಜೊತೆ ಇದ್ರು. ಸೊ ಇವರು ಹೇಳ್ತಾ ಇದ್ರು, ಅವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಈ ಪ್ಯಾಂಡಮಿಕ್ ಟೈಮಲ್ಲೂ ಕೂಡ ಅವರಿಗೆ ಒಳ್ಳೆ ಉಪಯೋಗ ಮಾಡಿಕೊಂಡ್ರು ಆ ಟೈಮನ್ನು ಅಂತ. ಸೊ ಆ ಟೈಮಲ್ಲಿ ಯಾವುದೆಲ್ಲ ಬುಕ್ಕನ್ನು ಬರೆದ್ರು, ಮತ್ತು ಈಗ ಅವರ ಪ್ರಸ್ತುತ ಯಾವ ಪುಸ್ತಕವನ್ನು ಬರಿತಾ ಇದ್ದಾರೆ ಎನ್ನುವ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೌಮ್ಯ ಅವರೇ, ಯಾವ ಪುಸ್ತಕ ಪ್ರಸ್ತುತ ಇದರಲ್ಲಿ ವರ್ಕ್ ಪ್ರೋಗ್ರೆಸ್ಸಲ್ಲಿ ಇದೆ ಎನ್ನುವಂಥದ್ದು? ಈಗ ಬರವಣಿಗೆಯ ಹಂತದಲ್ಲಿರುವಂಥದ್ದು ವರ್ಧನ್ ಮ್ಯಾನ್ಷನ್ ಅಂತ. ಈಗ ಸದ್ಯಕ್ಕೆ ನಾನು ಆ ಹೆಸರನ್ನು ಆರಿಸ್ಕೊಂಡಿದ್ದೇನೆ. ಮುಂದೆ ಎಲ್ಲಾದ್ರೂ ಹೆಸರಿನಲ್ಲಿ ತಿದ್ದುಪಡಿ ಇರ್ಬೋದು. ಮತ್ತೆ ಇದುವರೆಗೆ ಬರೆದಂತ ಪುಸ್ತಕಗಳ ವಿಷಯಕ್ಕೆ ಬಂದ್ರೆ, ಮೊದಲನೇದು ಹಿರಿಮನೆ ಎಸ್ಟೇಟ್. ಅದರ ಒಳಗಡೆ 2 ಕಾದಂಬರಿಗಳು, ನಾನಾಗ್ಲೇ ಹೇಳಿದಾಗೆ ಮಳೆ ನಿಂತು ಹೋದ ಮೇಲೆ ಮತ್ತೆ ಹಿರಿಮನೆ ಎಸ್ಟೇಟ್, ಎರಡೂ ಕೂಡ ಪತ್ತೆದಾರಿಯದು. ಅಂದ್ರೆ ಈ ಪೊಲೀಸ್ ಕಾರ್ಯಾಚರಣೆ, ವಿಚಾರಣೆ, ಒಂದು ಸುಳಿವಿನ ಬೆನ್ನು ಹತ್ತಿ ಹೋಗಿ ಅದನ್ನು ಸಾಕ್ಷಿಯಾಗಿ ಮಾರ್ಪಾಡಾಗಿಸಿ ಮತ್ತೆ ಒಂದು ಅಪರಾಧಿಯವರೆಗೆ ತಲುಪುವಂಥದ್ದು. ಅದರ ನಂತರ ಪ್ಯಾಂಡಮಿಕ್ ಟೈಮಲ್ಲಿ ನನ್ನಿಂದ ಹೊರಗೆ ಬಂದ ಕೃತಿ ಆಗ ಸಂಜೆ ಆಗಿತ್ತು ಮತ್ತೆ ಕತ್ತಲಲ್ಲೊಂದು ಕಿರಣ, ಮೊದಲನೇದು 2 ಮೊದಲ ವರ್ಷದಲ್ಲಿ. ಆಮೇಲೆ ಇಬ್ಬನಿ ಮನೆ ಅನ್ನುವಂಥದ್ದೊಂದು. ಇಬ್ಬನಿ ಮನೆ ಅದು ಪತ್ತೆದಾರಿ ರೀತಿಯ ಕತೆ ಅಲ್ಲ. ಅಂದ್ರೆ ನನಗೆ ತುಂಬಾ ಜನ ಹೇಳಲಿಕ್ಕೆ ಶುರು ಮಾಡಿದ್ರು, ಒಂದೇ ಫಾರ್ಮಿಗೆ ಅವಲಂಬಿತಳಾಗಿರ್ಬೇಡ, ಒಂದೇ ರೀತಿಯ ಕಥಾವಸ್ತುವನ್ನು ಆರಿಸಿಕೊಂಡು, ಪತ್ತೆದಾರಿ ಅಂದ್ರೆ ಅದಕ್ಕೆ ಮೀಸಲಾಗಿರ್ಬೇಡ, ಬೇರೆ ಬೇರೆ ಪ್ರಕಾರಗಳನ್ನು ಪ್ರಯತ್ನಿಸಿ ನೋಡು ಅಂತ. ಹಾಗಾಗಿ ನಾನೊಂದು ಲವ್ ಸ್ಟೋರಿ, ಒಂದು ಪ್ರೇಮ ಕಥೆ, ಅದರ ಮೇಲೆ ಒಂದು ಇಬ್ಬನಿ ಮನೆ ಅಂತ ಕಥೆಯನ್ನು ಹೆಣ್ದೆ. ಆದ್ರೆ ಅದು ಕೇವಲ ಪ್ರೇಮ ಕಥೆ ಮಾತ್ರ ಅಲ್ಲ, ಕಥೆಯ ಕೊನೆಯಲ್ಲಿ ನಾವು ಊಹಿಸಿದಕ್ಕಿಂತ ಅದೊಂದು ಏನೋ ಒಂದು ಭಿನ್ನವಾದ ಕಥೆಯಾಗಿ ಹೊರಬರ್ತದೆ. ಮೇಲ್ನೋಟಕ್ಕೊಂದು ಸಾಧಾರಣ ಪ್ರೇಮ ಕಥೆ, ಟ್ರಯಾಂಗಲ್ ಲವ್ ಸ್ಟೋರಿ ಅಂತ, ತ್ರಿಕೋನ ಪ್ರೇಮ ಸರಣಿ ಅಂತ ನಾವೇನು ಹೇಳ್ತೇವೆ, ಹಾಗೆ ಅನ್ಸಿದ್ರು ಕೊನೆಯಲ್ಲಿ ಕಥೆ ಬೇರೆ ಒಂದು ರೂಪವನ್ನು ಪಡ್ಕೊಳ್ತದೆ. ಅದೊಂದು ಹೊಸ ಪ್ರಯತ್ನ. ಆಮೇಲೆ ಒಂದು ವಂಶಧಾರ ಅನ್ನುವಂಥದ್ದು, ಅದು ಈ ಪರಕಾಯ ಪ್ರವೇಶ ಅಂತ ನಾವೇನು ಹೇಳ್ತೇವೆ. ಈಗ ಒಬ್ಬ ವ್ಯಕ್ತಿಯಲ್ಲಿ ಇನ್ನೊಬ್ಬ ವ್ಯಕ್ತಿಯ ಒಂದು ಛಾಪು ಅಂತ ಹೇಳ್ಬೋದು.
ಇನ್ನೊಬ್ಬ ವ್ಯಕ್ತಿಯ ಲಕ್ಷಣಗಳು ಅಂತ ಹೇಳ್ಬೋದು. ನಾವು ನಮ್ಮ ಸಾಧಾರಣ ಭಾಷೆಯಲ್ಲಿ ಹೇಳುದಾರೆ ಈ ಪೊಸೆಸ್ಡ್ ಅಂತ ಹೇಳ್ತೇವೆ ನಾವು. ಆದ್ರೆ ಆಳಕ್ಕೆ ಹೋದ ಹಾಗೆ ಅದು ಯಾಕೆ, ಅದು ಹೇಗೆ ಕಾಣಿಸಿಕೊಂಡಿತು, ಮತ್ತೆ ಇದು ಏನು ಒಂದು ಪುನರ್ಜನ್ಮದ ಕಥೆಯ, ಅಥವಾ ಏನು ಆತ್ಮದ ಒಂದು ಸಂಚಾರ ಈ ಕಥೆಯಲ್ಲಿ ಉಂಟಾ, ಅಥವಾ ಏನಾದ್ರೂ ಒಬ್ಬಳು ಕ್ಯಾರೆಕ್ಟರ್ನ ಮೇಲೆ ಏನಾದ್ರೂ ಇನ್ನೊಂದು ಆತ್ಮದ ಒಂದು ಪವರ್ ಅಂತ ನಾವೇನು ಹೇಳ್ತೇವೆ, ಅದರ ಪ್ರಭಾವ ಬೀರಿ ಅವಳ ವರ್ತನೆಯಲ್ಲಿ ಬದಲಾವಣೆ ಆಗ್ತದ, ಇಂಥದ್ದೆಲ್ಲ ಪ್ರಶ್ನೆಗಳು ಮೂಡ್ತವೆ ಕಥೆಯಲ್ಲಿ. ಆದ್ರೆ ಕೊನೆಯಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಒಂದು ಉತ್ತರ ಸಿಗ್ತದೆ ಅದರಲ್ಲಿ ಯಾವುದು ಕ್ರೈಮ್ ಅಂತ ಏನು ಇಲ್ಲ, ಅಪರಾಧಿಯನ್ನ ಅಂತ ಹೇಳುವಂತ ವಿಷಯ ಆ ಕಥೆಯಲ್ಲಿ ಇಲ್ಲ. ಮತ್ತೆ ಆ ಆಕ್ಸಿಡೆಂಟ್ ನನ್ನ ಒಂದು ಬಹು ನಿರೀಕ್ಷಿತ ಕಥೆ ಅಂತ ಹೇಳ್ಬೋದು. ಮೇಲ್ನೋಟಕ್ಕೆ ಒಂದು ರಸ್ತೆಯ ಹೆದ್ದಾರಿಯಲ್ಲಿ ನಡೆಯುವಂತ ಒಂದು ಆಕ್ಸಿಡೆಂಟ್, ಆದ್ರೆ ಒಂದು ಪೊಲೀಸ್ ಕಾರ್ಯಾಚರಣೆ ಮುಂದುವರಿತಾ ಹೋದ ಹಾಗೆ ಬೇರೆ ಬೇರೆ ಮಜಲುಗಳನ್ನು ಆ ಕತೆ ತೆಗೆದುಕೊಳ್ಳುತ್ತದೆ. ಬೇರೆ ಬೇರೆ ಹಂದರಗಳಿದ್ದಾವೆ ಅದರಲ್ಲಿ, ಬೇರೆ ಬೇರೆ ಅನುಮಾನಾಸ್ಪದ ವ್ಯಕ್ತಿಗಳು, ಏನೇನೋ ಆ ಒಂದು ದುರ್ಘಟನೆಗೆ ಯಾವ್ದ್ಯಾವ್ದೋ ಒಂದು ಹಿಂದೆ ನಡೆದಂತಹ ಸನ್ನಿವೇಶಗಳು ಸಂಬಂಧಪಡ್ತಾವೆ ಅಂತ ಎಲ್ಲ. ಕೊನೆಯಲ್ಲಿ ಅದು ಏನು ಅಂತ ಹೇಳುವಂಥದ್ದು ಒಂದು ಸತ್ಯ ಬಯಲಾಗುವಂಥದ್ದು. ಇದೆಲ್ಲ ಈಗಾಗಲೇ ಪ್ರಕಟ ಆಗಿ ಇನ್ನೇನು ಕೈ ಸೇರಿದೆ ಅಂತಲೇ ಹೇಳ್ಬೋದು ಈ ಎಲ್ಲ ಪುಸ್ತಕಗಳು. ಅದಾಗಿಯೂ 6th ಹೋಲಿ ಹಿಲ್ ಕ್ರಾಸ್ ಅಂತ ಹೇಳುವಂತ ಒಂದು ಪುಸ್ತಕ ಅದು ಇನ್ನು ಬರವಣಿಗೆಯ ಹಂತದಲ್ಲಿ ಇದೆ. ಸಮಯ ಇನ್ನು ಒಂದು 2 ವರ್ಷ ತಗೊಳ್ಬೋದು ಆ ಕೃತಿಗಳು ಹೊರಗೆ ಬರ್ಲಿಕ್ಕೆ. ಮತ್ತೊಂದು ಕ್ಲಾಕ್ ಟವರ್ ಪೊಲೀಸ್ ಸ್ಟೇಷನ್ ಅಂತ, ಮತ್ತೊಂದು ಲೇಡೀಸ್ ಹಾಸ್ಟೆಲ್. ಸಾಧಾರಣವಾಗಿ ಈ ಹೆಸರುಗಳು ನಾನು ಇಂಗ್ಲಿಷ್ ಹೆಸರುಗಳು ಇರಬಹುದು, ಆದ್ರೆ ಈಗ ನೀವೇ ಒಂದು ಪತ್ತೆದಾರಿ ಕಾದಂಬರಿ ಹೋಗಿ ಆರಕ್ಷಕ ಠಾಣೆ ಅಂತ ಇಟ್ರೆ ಅದೇನೋ ಒಂದು ವಿಚಿತ್ರವಾಗಿ ಕೇಳಿಸ್ತದೆ. ಲೇಡೀಸ್ ಹಾಸ್ಟೆಲ್ ಅನ್ನು ವಸತಿ ಗೃಹ, ಮಹಿಳೆಯರ ವಸತಿ ಗೃಹ ಅಂತ ಒಂದು ಹೆಸರು ಇಡುವ ಹಾಗಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಇಂಗ್ಲಿಷ್ ಶೀರ್ಷಿಕೆಗಳು ಇಂಗ್ಲಿಷ್ ಅಲ್ಲಿ ಇರಬಹುದು, ಆದ್ರೆ ನಾನೀಗ ಮಾತಾಡುವಾಗ ಸಹ ನೀವು ಗಮನಿಸಿದ್ದಿರ್ಬೋದು, ನಾನು ಆದಷ್ಟು ಕನ್ನಡಕ್ಕೆ ಒತ್ತು ಕೊಟ್ಟು ಮಾತಾಡ್ಲಿಕ್ಕೂ ಪ್ರಯತ್ನ ಪಡ್ತೇನೆ. ಅದೇ ರೀತಿ ಬರವಣಿಗೆಯಲ್ಲೂ ಆದಷ್ಟು ಕನ್ನಡಕ್ಕೆ ಒತ್ತು ಕೊಟ್ಟು ಬರೆಯುವ ಪ್ರಯತ್ನ ಮಾಡಿದ್ದೇನೆ. ಓಕೆ, ಸೌಮ್ಯ ಅವರೇ, ನಾವು ನಿಮ್ಮ ಬಗ್ಗೆ ಕೃತಿಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಸೊ ನಿಮ್ಗೆ ನೀವು ಬರೆದ ಕೃತಿಗಳಲ್ಲಿ ಅತ್ಯಂತ ಇಷ್ಟವಾಗಿ ಬರ್ದದ್ದು, ತುಂಬಾ ಟೈಮ್ ತಕೊಂಡು ಬರ್ದಂತಹ, ಅಂದ್ರೆ ತುಂಬಾ ಪ್ರೀತಿಯಿಂದ ಬರ್ದಂತಹ ಒಂದು ಕೃತಿ ಇದ್ದೇ ಇರ್ತದೆ ಆಬ್ವಿಯಸ್ ಆಗಿ ರೈಟರ್ಸ್ ಅಲ್ಲಿ. ಸೊ ನಿಮ್ಗೆ ಯಾವುದು ತುಂಬಾ ಇಷ್ಟವಾದದ್ದು? ತುಂಬಾ ಸಮಯ ತೆಗೆದುಕೊಂಡು ಬರೆದಂತಹ ಕೃತಿಗಳಲ್ಲಿ ನಿಜ ಹೇಳ್ಬೇಕಂತ ಹೇಳಿದ್ರೆ, ಈಗ ಒಂದು ತಾಯಿಗೆ ಅವಳ ಎಲ್ಲ ಮಕ್ಕಳನ್ನು ಮುಂದೆ ಇಟ್ಟು ಇದರಲ್ಲಿ ಯಾರು ನಿನ್ಗೆ ಇಷ್ಟ ಅಂತ ಕೇಳಿದ್ರೆ ಅವಳಿಗೆ ಯಾರನ್ನು ಒಂದನ್ನು ಹೆಕ್ಲಿಕ್ಕೆ ಕಷ್ಟ. ಅದೇ ರೀತಿ ಪ್ರತಿಯೊಂದು ನಾನೇ ಬರ್ದಿರ್ಲಿಕ್ಕೆ ಹೋಗಿ ಎಲ್ಲವೂ ಒಂದೊಂದು ರೀತಿಯಲ್ಲಿ ಇಷ್ಟ ಅಂತಲೇ ಅನಿಸ್ತದೆ. ಆದ್ರೆ ಆ ಆಕ್ಸಿಡೆಂಟ್ ಅನ್ನುವಂಥದ್ದು ಬಹುಶಃ ನನಗೆ ಸ್ವಲ್ಪ ಜಾಸ್ತಿ, ಒಂದು ಹಿಡಿ ಜಾಸ್ತಿ ತೃಪ್ತಿ ಕೊಟ್ಟಿದೆ ಅಂತ ಹೇಳ್ಬೋದು. ಮತ್ತೆ ಓದುಗರ ಮೇಲೆ ಬಿಟ್ಟದ್ದು, ಒಬ್ರೊಬ್ರು ಒಂದೊಂದೊಂದು ಇಷ್ಟ ಅಂತ ಹೇಳಿದ್ದಾರೆ ಇದುವರೆಗೆ. ಹಾಗಾಗಿ ನನಗೆ ಈವರೆಗೂ ಯಾವ್ದು ಮೇಲೆ ಯಾವ್ದು ಕೆಳಗೆ ಅಂತ ಅದ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಇನ್ನೊಂದು ಇಮ್ಮಿಡಿಯೇಟ್ ಆಗಿ ಒಂದು ಬರ್ದಂಥದ್ದು ಒಂದು ಕೃತಿ ಉಂಟು, ತುಂಬಾ ಸಣ್ಣದದು, ಒಂದು 8 ರಿಂದ 10 ಪೇಜ್ ಅಷ್ಟೇ. ಬೆಳ್ಳಿ ಸೀಮೆಯ ರೈಲ್ವೆ ಸ್ಟೇಷನ್ ಅಂತ. ಅದು ಎಲ್ಲೋ ಒಂದು ಮ್ಯಾಗಝಿನ್ ಅಲ್ಲಿ ಒಂದು ಕಾಂಪಿಟಿಷನ್ ಇತ್ತು, ಸ್ಪರ್ಧೆ, ಮಿನಿ ಕಥಾ ಸ್ಪರ್ಧೆ ಅಂತ, ಅದಕ್ಕೋಸ್ಕರ ಬರ್ದಿದ್ದದ್ದು. ಆದ್ರೆ ನನಗೆ ಆ ಹೊತ್ತಲ್ಲಿ ಪ್ರಕಟ ಮಾಡ್ಲಿಕ್ಕೆ ಆಗಿರ್ಲಿಲ್ಲ, ಸಮಯಕ್ಕೆ ಸರಿಯಾಗಿ ಅದು ಬರೀಲಿಕ್ಕೂ ಆಗಿರ್ಲಿಲ್ಲ. ಆದ್ರೆ ಒಂದು 2-3 ದಿನದ ಅಂತರದಲ್ಲಿ ಬರ್ದಂಥದ್ದು ಒಂದು ಸಣ್ಣ ಕತೆ, ಬೆಳ್ಳಿ ಸೀಮೆ ರೈಲ್ವೆ ಸ್ಟೇಷನ್ ಅಂತ. ಆದ್ರೆ ನಂಗೆ ಬಹಳ ಖುಷಿ ಕೊಟ್ಟ ಕತೆ. ಇವತ್ತಿಗೂ ಎಲ್ಲದಕ್ಕಿಂತ ಮೊದಲು ನಾನು ನನ್ನ ಪರಿಚಯ ಏನು ಅಂತಿದ್ರೆ ನಾನು ಆ ಕಥೆಯ ಮುಖಾಂತರವೇ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇದ್ರದ್ದು ಸಾಹಿತಿ ನಾನು ಅಂತ. ಹಾಗೆ ಅದೆರಡು ಕೃತಿಗಳು. ನಾವು ಇಡೀ ಇಷ್ಟೊತ್ತು ಮಾತಾಡಿದ್ವಿ. ಈ ಟೈಮಲ್ಲಿ ನನಗೆ ನಾನು ಅಬ್ಸರ್ವ್ ಮಾಡಿದ್ದು, ಆಸ್ ಎ ನಿಮ್ಮ ಕಣ್ಣಿನ ಈ ಸಮಸ್ಯೆ ಇದ್ರೂ ಕೂಡ ನೀವು ಒಂದು ಉತ್ತಮ ಸಾಧನೆಯನ್ನು ಮಾಡ್ತಾ ಇದ್ದೀರಿ. ಹೀಗೆ ನಿಮ್ಮ ಸಾಧನೆ ಮುಂದುವರಿಲಿ. ಈ ಸಂದರ್ಭದಲ್ಲಿ ನೀವು ಇಂದಿನ ಯುವ ಜನತೆ ಏನು ಈಗಿನ ಯುವಕರು ಏನಾಗಿದ್ದಾರೆ ಅಂತ ಹೇಳಿದ್ರೆ ಕೇವಲ ಒಂದೇ ಒಂದು ಇದಕ್ಕೆ ಸ್ಟಕ್ ಆಗಿ ಹೋಗಿರ್ತಾರೆ. ಸೊ ಇಂಥ ಟೈಮಲ್ಲಿ ನೀವು ಯಾವ ರೀತಿ ಅವರಿಗೆ ಒಂದು ಮೆಸೇಜನ್ನು ನೀಡಬಹುದು? ನಿಮ್ಮ ಪ್ರಶ್ನೆ ತುಂಬಾ ಒಳ್ಳೆ ಪ್ರಶ್ನೆ ನೀವು ರೈಸ್ ಮಾಡಿದಿರಿ. ಯಾಕಂತ ಹೇಳಿದ್ರೆ ನಾವೀಗ ಸುತ್ತಮುತ್ತ ನೋಡ್ತೇವೆ, ಎಷ್ಟೋ ಆತ್ಮಹತ್ಯೆ ಒಂದೊಂದು ಪ್ರಕರಣಗಳು ಬೆಳಕಿಗೆ ಬರ್ತವೆ.
ಬಹಳ ಬೇಸರ ಆಗ್ತದೆ. ಯಾಕಂತ ಹೇಳಿದ್ರೆ ಅವರಿಗೆ ಎಲ್ಲವೂ ಇರ್ತದೆ ನಿಜ ನೋಡ್ಲಿಕ್ಕೆ ಹೋದ್ರೆ ಬದುಕಲ್ಲಿ. ಹೌದು ಹೌದು. ಖಾಲಿ ಬದುಕಿನ ಮೇಲಿಂದ ಆಸಕ್ತಿ ಬಿಟ್ರೆ, ಜೀವನ ಆಸಕ್ತಿ ಅನ್ನೊಂದು ಬಿಟ್ರೆ ಮತ್ತೆ ಅವರ ಬದುಕಲ್ಲಿ ಎಲ್ಲವೂ ಇರ್ತದೆ. ಹಾಗಿರುವಾಗ ನಾನು ಒಂದು ಸಣ್ಣ ಸಣ್ಣ ಕಾರಣ, ಒಂದು ಏನೋ ಒಂದು ಕಾಲೇಜ್ ಲವ್ ಸ್ಟೋರಿ ಬ್ರೇಕ್ ಆಫ್, ಅಥವಾ ಏನೋ ಒಂದು ಕೆಲಸ ಸಿಗ್ಲಿಲ್ಲ, ಏನೋ ಒಂದು ಬಿಸ್ನೆಸ್ ಮುಳುಗಿತು, ಅದರಲ್ಲೂ ಈ ಕೊರೋನಾ ಬಂದ ನಂತರ ಈ ಆತ್ಮಹತ್ಯೆ ಮಾಡಿಕೊಳ್ಳುವವರ ಸಂಖ್ಯೆ ಗಣನೀಯವಾಗಿ ಏರಿ ಹೋಗಿದೆ. ತುಂಬಾ ಜನರು ನೋಡಿದೆವು. ಅದರಲ್ಲೂ ಆರ್ಥಿಕವಾಗಿ ಮುಗ್ಗಟ್ಟಿಗೆ ಸಿಕ್ಕಿದವರು ವಿಧಿ ಇಲ್ಲದೆ ಸಾವಿಗೆ ಶರಣಾದದ್ದು. ಮತ್ತೆ ಯಾರೊಬ್ರು ಏನೋ ಬ್ಲಾಕ್ ಫಂಗಸ್ ಏನೋ ಮೈಯಲ್ಲಿ ಏನೋ ಬಿತ್ತು, ಇನ್ನೇನು ಕುರುಪಿಯಾಗಿ ಹೋದೆವು ಅಂತ ಹೇಳುವಂತ ಒಂದು ಕಾರಣಕ್ಕೆ ಕ್ವಾಲಿಫೈಡ್ ಒಬ್ರು ಡಾಕ್ಟರ್ ಒಬ್ರು. ಸೊ ಇಂಥವರೆಲ್ಲ ಸಾವಿಗೆ ಅಷ್ಟೊಂದು ಸುಲಭವಾಗಿ ಶರಣಾಗೋದು ನೋಡುವಾಗ ಒಮ್ಮೆ ಅನಿಸ್ತದೆ, ನಮ್ಮಂಥವ್ರನ್ನ ಒಂದು ಕ್ಷಣ ಆ ಒಂದು ಆತುರದ ನಿರ್ಧಾರ ತಗೊಳ್ಳೋ ಮೊದಲು ನಮ್ಮಂಥವ್ರನ್ನ ಒಂದು ಬಾರಿ ನೋಡ್ಕೊಳ್ಳಿ ಅಂತ. ಯಾಕಂತ ಹೇಳಿದ್ರೆ ಇಂತಹ ಒಂದು ದೌರ್ಬಲ್ಯ ಅಂತ ಹೇಳ್ಬೋದು, ಇದು ಬಂದ ಮೇಲೂ ನಾವು ಅದನ್ನೊಂದು ಸವಾಲಾಗಿ ತಗೊಂಡು ಮೆಟ್ಟಿ ನಿಂತಿದ್ದೇವೆ. ನನ್ನ ಬಗ್ಗೆ ನನ್ನ ಬೆನ್ನು ನಾನೇ ತಟ್ಕೊಳ್ಳೋದಲ್ಲ, ತುಂಬಾ ಕಷ್ಟ ಆಗಿದೆ, ನಾನು ತುಂಬಾ ಕಷ್ಟ ಅನುಭವಿಸಿದ್ದೇನೆ ಈ ವಿಷಯದಲ್ಲಿ. ಈಗ ಒಬ್ಬ ಹುಟ್ಟು ಕುರುಡ ಆಗಿದ್ರೆ ಅವನಿಗೆ ಬೆಳಕಂದ್ರೆ ಏನು ಅಂತಲೇ ಗೊತ್ತಿರುವುದಿಲ್ಲ. ಆದ್ರೆ ನಮ್ಮ ಹಾಗೆ ಇರುವವರು ಸರಿಯಾಗಿ ಇದ್ದು ಮತ್ತೆ ಎಡವುತ್ತೇವೆ ನಾವು. ಓಕೆ, ಈಗ ಒಬ್ಬ ಸಂಪೂರ್ಣವಾಗಿ ಮೇಲಿಂದ ಕೆಳಗಿವರೆಗೆ ಫಿಟ್ ಇರುವ ಒಬ್ಬ ವ್ಯಕ್ತಿ ಅಚಾನಕ್ಕಾಗಿ ಈ ಕೋಣೆಯ ಎಲ್ಲ ಲೈಟ್ಸ್ ಗಳು ಆಫ್ ಆಯ್ತು, ಒಂದು ಕ್ಷಣ ಇಮ್ಯಾಜಿನ್ ಮಾಡ್ಕೊಳ್ಳೋ, ಒಂದು ಕ್ಷಣ ಆಫ್ ಆಗಿ ಹೋಯ್ತು. ಓಕೆ, 10 ಸೆಕೆಂಡ್ ಒಬ್ಬ ವ್ಯಕ್ತಿಯಿಂದ ಅದನ್ನು ಸುಧಾರಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಎಡವುತ್ತಾನೆ, ಬೀಳ್ತಾನೆ, ಮುಗ್ಗರಿಸ್ತಾನೆ ಎಲ್ಲ. ಹಾಗಿರುವಾಗ ನಮ್ಗೆ ಇದು ದಿನಂಪ್ರತಿ ಒಂದು ದೈನಂದಿನ ಬದಲಾವಣೆ ಆಗಿ ಹೋಗಿದ್ದು ಈ ಸಮಸ್ಯೆ. ದಿನ ಇವತ್ತು ಕಾಣಿಸಿದ್ದು ನಾಳೆ ಕಾಣಿಸಲ್ಲ, ಈ ರೀತಿಯಾದ ಸಮಸ್ಯೆ. ಮತ್ತೆ ಆ ಬೆಳಕಿನ ಒಂದು ಸಮಸ್ಯೆ ಇರ್ಲಿಕ್ಕೆ ಹೋಗಿ ಏನೋ ಅಡ್ಡ ಬಂದ ಹಾಗೆ ಆಗುವಂಥದ್ದು, ನಡೆಯುವಾಗ ಏನೋ ಅಡ್ಡ ಬರುವಂಥದ್ದು, ಮೆಟ್ಲಲ್ಲಿ ಏನೋ ಅಡ್ಡ ಬರುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳು. ವಿಶೇಷವಾಗಿ ಓದುವಂಥದ್ದು ನನ್ನ ಆಸಕ್ತಿ, ಬರವಣಿಗೆ ಅನ್ನುವಂಥದ್ದು ನನ್ನ ಅಭಿರುಚಿ. ನಾನು ಸೃಷ್ಟಿಸಿದ ಕಥೆಗಳನ್ನೇ ನನಗೆ 1-2 ಗೆರೆ ಓದುವ ಅಂದ್ರೆ ನಾನು ಬೇರೆಯವರಿಗೆ ಅವಲಂಬಿತಳಾಗಬೇಕು. ಇಂಥದ್ದೆಲ್ಲ ತುಂಬಾ ನೋವು ಕೊಟ್ಟಿದೆ ಬದುಕಲ್ಲಿ. ಆದ್ರೆ ಇದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ನಿಮ್ಮ ಎದುರಲ್ಲಿ ಹೀಗೆ ಕುತ್ಕೊಂಡು ಮಾತಾಡುವಾಗ ನನ್ಗನಿಸ್ತದೆ, ನನ್ನ ಬದುಕನ್ನು ನಾನೊಂದು ಸೆಲೆಬ್ರೇಷನ್ ಅಂತ ಮಾಡ್ಕೊಂಡಿದ್ದೇನೆ. ಇಟ್ ಈಸ್ ಅ ಸೆಲೆಬ್ರೇಷನ್ ಫಾರ್ ಮಿ. ಓಕೆ, ನನ್ಗೆ ಪ್ರತಿದಿನವೂ ಹಬ್ಬವೇ. ಅದು ಜನರು ಅವರ ಮೆಚ್ಚುಗೆ, ಎಲ್ಲೋ ಒಂದು ಬಿರುದು, ಎಲ್ಲೋ ಒಂದು ಪುರಸ್ಕಾರ, ಎಲ್ಲೋ ಒಂದು ಈ ತರ ಮನ್ನಣೆ, ಈ ತರ ನಿಮ್ಮ ಎದುರು ಕ್ಯಾಮರಾದಲ್ಲಿ ಕುತ್ಕೊಂಡು ಮಾತಾಡುವಂಥದ್ದು, ಇಂಥದ್ದು ಎಲ್ಲ ಎಲ್ರಿಗೂ ಸಿಕ್ಕಿರೋದಿಲ್ಲ ಈ ಭಾಗ್ಯ. ಇದು ಸಿಗ್ಬೇಕಾದ್ರೆ ನಾನು ಕಷ್ಟಪಟ್ಟಿದ್ದೇನೆ. ಓಕೆ, ಪ್ರತಿಫಲವೂ ಸಿಕ್ಕಿದೆ. ಹಾಗಾಗಿ ನಾನು ಎಲ್ಲರಿಗೂ ಒಂದೇ ಒಂದು ನಂದು ಸಂದೇಶ, ಸ್ಪೆಷಲಿ ಯುವ ಜನಾಂಗಕ್ಕೆ. ಈಗ ಮಾರ್ಕ್ ಏನೋ ಸ್ವಲ್ಪ ಕಮ್ಮಿ ಆಯ್ತು, ಇಟ್ಸ್ ನಾಟ್ ಅನ್ ಎಂಡ್ ಆಫ್ ಯುವರ್ ಲೈಫ್. ಈಗ ವಿದ್ಯೆ ಅರ್ಹತೆಗಳ ಮೇಲೆ ಬದುಕನ್ನು ನಾವು ನಿರ್ಧರಿಸಕ್ಕೆ ಸಾಧ್ಯ ಇಲ್ಲ. ಸರ್ಟಿಫಿಕೇಟ್ಗಳ ಮೇಲೆ ನಮ್ಮ ಬದುಕಿನ ಭವಿಷ್ಯದ ಬುನಾದಿ ಅನ್ನುವಂಥದ್ದು ನಮ್ಮ ಟಾಪ್ ಸ್ಕೋರ್ ಮಾಡಿದ ಮಾರ್ಕ್ಸ್ ಕಾರ್ಡ್ಗಳ ಮೇಲೆ, ಸರ್ಟಿಫಿಕೇಟ್ಗಳ ಮೇಲೆ ಇರುವುದಿಲ್ಲ. ಅದು ನಮ್ಮ ಕೈಯಲ್ಲಿರುವಂಥದ್ದು. ಒಂದು ವೇಳೆ ತುಂಬಾ ಓದಿ ರ್ಯಾಂಕ್ ಬಂದ ಒಬ್ಬ ವ್ಯಕ್ತಿ ಬದುಕಲ್ಲಿ ಏನೋ ಸಾಧಿಸ್ತಾನೆ ಅಂತ ಆಗಿರ್ತಿದ್ರೆ ನಮ್ಮ ಈ ವಿಶ್ವ ಸಚಿನ್ ತೆಂಡೂಲ್ಕರ್ ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ನಾನೊಂದು ಉದಾಹರಣೆ ಹೇಳ್ತಾ ಇರುವಂಥದ್ದು. ಹಾಗಾಗಿ ನಮ್ಮಂಥವ್ರನ್ನು ನೋಡಿ ಏನೇ ಒಂದು ಬದುಕಲ್ಲಿ ಸಮಸ್ಯೆ ಇದ್ರು ಖಂಡಿತ ನೀವು ಅದನ್ನು ಮೆಟ್ಟಿ ನಿಲ್ಲಿಕ್ಕೆ ಖಂಡಿತ ನಿಮ್ಗೆ ದೇವರು ಎಲ್ಲಾ ರೀತಿಯ ಒಂದು ಆರೋಗ್ಯ ಭಾಗ್ಯ ಅಂತ ನಾವೇನು ಹೇಳ್ತೇವೆ, ನಿಜವಾಗ್ಲೂ ಒಂದು ಆರೋಗ್ಯ, ಇನ್ನೊಂದು ಸ್ವಾತಂತ್ರ್ಯ, ಆ ಎರಡು ನಿಮ್ಮ ಬಳಿ ಇದ್ರೆ ನೀವು ನಿಮ್ಮ ಬದುಕಲ್ಲಿ ಯಾರಿಗೂ ಯಾವ ಸಂದರ್ಭದಲ್ಲೂ ಯಾವ ಕಷ್ಟಕ್ಕೂ ತಲೆಬಾಗ್ಬೇಕಂತಿಲ್ಲ. ಇದು ಒಂದು ನನ್ನ ಸಂದೇಶ ಯುವ ಜನಾಂಗಕ್ಕೆ. ಓಕೆ, ಕಾರ್ಯಕ್ರಮ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಸ್ಪಂದನ ವಾಹಿನಿಯ ವಿಶೇಷ ಒಂದು ಕಾರ್ಯಕ್ರಮ ನಮ್ಮೂರ ಜಾಣೆ ಎನ್ನುವಂತೂ ಇವತ್ತು ನಮ್ಮ ಜೊತೆ ಇದ್ರು ನಮ್ಮೂರಿನ ಪ್ರತಿಭೆ, ಎಲೆಮರೆ ಕಾಯಿ ಅಂತಿದ್ದ ಒಬ್ಬ ಸಾಧಕಿ, ಪತ್ತೇದಾರಿ ಕಾದಂಬರಿಗಳನ್ನು ಬರೆದಂತಹ ಸೌಮ್ಯ ಪುತ್ರನವರಿದ್ರು. ಇವರು ನಮ್ಮ ಜೊತೆ ಅವರ ಅನುಭವಗಳನ್ನು ಹಂಚಿಕೊಂಡ್ರು, ಒಂದು ಉತ್ತಮ ಮೆಸೇಜನ್ನು ಕೂಡ ಕೊಟ್ಟರು. ಇವರನ್ನು ನಾವು ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಫ್ ಒಳ್ಳೇದಾಗಲಿ, ಇನ್ನು ಮುಂದೆ ನಿಮ್ಮ ಇನ್ನಷ್ಟು ಕೃತಿಗಳು ನಿಮ್ಮಿಂದ ಹೊರಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ನಮ್ಮೂರ ಜಾಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ರು ಸೌಮ್ಯ ಪುತ್ರನ್, ಪತ್ತೇದಾರಿ ಕಾದಂಬರಿಗಳನ್ನು ಬರೆದು ಕೃತಿಗಳನ್ನು ಬರೆದು ಜನರಿಗೆ ಏನು ಕೊಡ್ತಾ ಇರುವಂತಹ ಒಬ್ಬ ಎಲೆಮರೆಯ ಕಾಯಿಯಾಗಿದ್ದಂಥವರು. ಸೊ ಹೀಗೆ ಪ್ರತಿ ವಾರವೂ ಒಬ್ಬೊಬ್ಬ ಸಾಧಕಿಯರನ್ನು ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ ನಾವು ಹೊರಗೆ ತರ್ತಾ ಇರ್ತೇವೆ. ಸೊ ಕಾರ್ಯಕ್ರಮವನ್ನು ನೋಡ್ತಾ ಇರಿ, ನಿರಂತರ ಸುದ್ದಿ ಮಾಹಿತಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್,
ಉಡುಪಿ.